ನಮಸ್ಕಾರ, ನಾನು ದೀಕ್ಷಾ ಬಂಗೇರ. ಆಸ್ತ್ರ ಗ್ರೂಪ್ ಪ್ರೆಸೆಂಟ್ ಸುದ್ದಿಗೊಂದು ಗುದ್ದು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಪವರ್ಡ್ ಬೈ ಮುಕುಂದ್ MGM ರಿಯಾಲಿಟಿ, ಸಹ ಪ್ರಾಯೋಜಕರಾಗಿ BDG ಎಂಟರ್ಪ್ರೈಸಸ್, ಮಾಸ್ಟರ್ ಪ್ಲಾನರಿ ಗ್ರೂಪ್ಸ್. ಇವತ್ತಿನ ಸುದ್ದಿಗೊಂದು ಗುದ್ದುವಿನ ವಿಚಾರ ಪ್ರಸ್ತುತ ಸಮಸ್ಯೆಗಳ ಬಗ್ಗೆ ಚರ್ಚೆ. ನಮ್ಮ ಮೊದಲನೇ ಸುದ್ದಿ, ಮಂಗಳೂರು ವಿಮಾನ ನಿಲ್ದಾಣ ರನ್ವೇ ವಿಸ್ತರಣೆ. ಭೂಮಿ ಕಳೆದುಕೊಳ್ಳುವವರಿಗೆ ಉದ್ಯೋಗ ವಸತಿಗೆ ಒತ್ತಾಯ. ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಆಗ್ರಹ. ಇದರ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ರನ್ವೇಯನ್ನು 150 ಮೀಟರ್ ವಿಸ್ತರಿಸಬೇಕೆಂಬ ನಿರ್ಧಾರ ಕೈಗೊಳ್ಳಲಾಗಿದ್ದು, ಇದಕ್ಕೆ 32.97 ಎಕರೆ ಜಾಗ ಒದಗಿಸುವಂತೆ ರಾಜ್ಯ ಸರ್ಕಾರಕ್ಕೆ ವಿಮಾನ ನಿಲ್ದಾಣ ಪ್ರಾಧಿಕಾರ ಮನವಿ ಮಾಡಿದೆ. ವಿಮಾನ ನಿಲ್ದಾಣದಿಂದ ರಾಜ್ಯ ಸರ್ಕಾರಕ್ಕೆ ಯಾವುದೇ ಪಾಲು ಸಿಗದ ಹಿನ್ನೆಲೆ ಪ್ರಾಧಿಕಾರ ಹಾಗೂ ಗುತ್ತಿಗೆ ವಹಿಸಿಕೊಂಡಿರುವ ಅದಾನಿ ಕಂಪನಿ ಭೂಸ್ವಾಧೀನ ವೆಚ್ಚವನ್ನು ಭರಿಸಬೇಕು ಎಂದು ಸರ್ಕಾರ ತಿಳಿಸಿದ್ದು, ಪ್ರಾಧಿಕಾರ ಅದಾನಿ ಸಂಸ್ಥೆಗೆ ಭೂಸ್ವಾಧೀನ ವೆಚ್ಚವನ್ನು ಭರಿಸಲು ತಿಳಿಸಿದೆ. ಭೂಮಿ ಕಳೆದುಕೊಳ್ಳುವವರಿಗೆ ಸೂಕ್ತ ಪರಿಹಾರ, ಉದ್ಯೋಗ ಹಾಗೂ ವಸತಿ ವ್ಯವಸ್ಥೆಯನ್ನು ಕಂಪನಿ ಮಾಡಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಹೇಳಿದರು. ಮಂಗಳೂರಿನ ಪಾಲಿಕೆಯ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿಧಾನ ಪರಿಷತ್ನಲ್ಲಿ ರನ್ವೇ ವಿಸ್ತರಣೆಗೆ ಸಂಬಂಧಿಸಿದಂತೆ ಪ್ರಶ್ನೆ ಕೇಳಿದ್ದು, ರನ್ವೇ ವಿಸ್ತರಣೆ ಸಂಬಂಧಿಸಿದಂತೆ ವಿಮಾನ ನಿಲ್ದಾಣ ಪ್ರಾಧಿಕಾರಕ್ಕೆ ಸರ್ಕಾರ ಪತ್ರ ಬರೆದು ಮನವಿ ಮಾಡಿದೆ ಎಂಬ ಉತ್ತರ ಲಭಿಸಿದೆ ಎಂದರು. ರಾಜ್ಯದ 2ನೇ ಅತಿದೊಡ್ಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಾಗಿದ್ದರೂ ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಸಮರ್ಪಕ ಬೆಳಕಿನ ಕೊರತೆ ಇದೆ. ಪ್ರತಿಕೂಲ ಹವಾಮಾನ ಇದ್ದಲ್ಲಿ ವಿಮಾನಗಳನ್ನು ಇಳಿಸಲು ಸಾಧ್ಯವಾಗುತ್ತಿಲ್ಲ. ದೊಡ್ಡ ಗಾತ್ರದ ಬೋಯಿಂಗ್ ವಿಮಾನಗಳು ಮಂಗಳೂರಿಗೆ ಆಗಮಿಸುತ್ತಿಲ್ಲ. ಈ ಸಮಸ್ಯೆಗೆ ಪ್ರಾಧಿಕಾರ ಹಾಗೂ ಕಂಪನಿ ಪರಿಹಾರ ಕೈಗೊಳ್ಳಬೇಕು ಎಂದರು. ಮಂಗಳೂರು ಟೇಬಲ್ ಟಾಪ್ ವಿಮಾನ ನಿಲ್ದಾಣವಾಗಿರುವ ಕಾರಣದಿಂದ ವಿವಿಧ ಸಮಸ್ಯೆಗಳಾಗುತ್ತಿದ್ದು, ಹಿಂದಿನ ಬೇಡಿಕೆಯಂತೆ ಪಡುಬಿದ್ರೆ ಪಲಿಮಾರು ಭಾಗದಲ್ಲಿರುವ ಸರ್ಕಾರಿ ಜಾಗದಲ್ಲಿ ಉಭಯ ಜಿಲ್ಲೆಗೆ ಅನುಕೂಲವಾಗುವಂತೆ ವಿಮಾನ ನಿಲ್ದಾಣ ನಿರ್ಮಿಸುವ ಅಗತ್ಯವಿದೆ. ಇದಕ್ಕಾಗಿ ಉಭಯ ಜಿಲ್ಲೆಯ ಸಂಸದರು ಕೇಂದ್ರಕ್ಕೆ ಒತ್ತಡ ಹಾಕಬೇಕಿದೆ ಎಂದರು. ಕೂಡ ಬಹಳ ಚರ್ಚಿತವಾಗಿರ್ತಕ್ಕಂಥ ವಿಚಾರಗಳು. ಅಭಿವೃದ್ಧಿಯ ದೃಷ್ಟಿಯಿಂದ ಮಂಗಳೂರು ಏರ್ಪೋರ್ಟ್ ವಿಸ್ತರಣೆಗೆ ಸುಮಾರು 32.97 ಎಕರೆ ಜಾಗ ಅಗತ್ಯ ಇದೆ ಅಂತೇಳಿ ನಾಗರಿಕ ವಿಮಾನಯಾನ ಅಥಾರಿಟಿ ತೀರ್ಮಾನ ಮಾಡಿತ್ತು. ಅದು ಹೇಗೆ ಬಂತು ಅಂತೇಳಿದರೆ, ನಮ್ಮಲ್ಲಿ ಯಾವಾಗ ಈ ದೊಡ್ಡ ಒಂದು ಡಿಸಾಸ್ಟರ್ಸ್ ಆಯಿತು, ಈ ಹಿಂದೆ ಸುಮಾರು 186 ಮಂದಿ ತೀರಿ ಹೋದರು. ಏರ್ಕ್ರಾಫ್ಟ್ನ ಒಂದು ಲ್ಯಾಂಡಿಂಗಲ್ಲಿ ಪ್ರಾಬ್ಲಮ್ ಆಗಿ 22/5/2010 ಒಂದು ಆಕ್ಸಿಡೆಂಟ್ ಆದ ಕಾರಣಕ್ಕಾಗಿ ಅದರ ನಂತರ ಒಂದು ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಒಂದು ಕಾನ್ಸ್ಟಿಟ್ಯೂಟ್ ಆಯಿತು. ಆ ಅಪಘಾತ ಹೇಗೆ ಆಯಿತು ಅಂತ ಹೇಳೋದನ್ನು, ಅದಕ್ಕೆ ಬೇರೆ ಬೇರೆ ಕಾರಣಗಳು ಬೇರೆ ಬೇರೆ ಜನರು ಕೊಟ್ಟರು. ಪೈಲಟಿನ ಎರರ್ ಇತ್ತು, ಲ್ಯಾಂಡಿಂಗ್ ಮಾಡಲಿಕ್ಕೆ ಸರಿಯಾದಂಥ ಸ್ಪೇಸ್ ಇರಲಿಲ್ಲ, ರನ್ವೇ ಇರಲಿಲ್ಲ. ಹಾಗಾಗಿ ಅದು ಕಾರಣ. ಹಾಗಾಗಿ ಸೇಫ್ಟಿ ದೃಷ್ಟಿಯಿಂದ ಟೇಬಲ್ ಟಾಪ್ ಏರ್ಪೋರ್ಟ್ ಏನಿದೆ, ಇದರಿಂದ ಸುರಕ್ಷತೆಗೆ, ಸೇಫ್ಟಿಗೆ ತೊಂದರೆ ಇದೆ ಅಂತ ಹೇಳೋದು ಆ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿಯ ಒಂದು ತೀರ್ಮಾನ ಆಗಿತ್ತು. ಅದನ್ನು ಸೆಟ್ರೈಟ್ ಮಾಡಲಿಕ್ಕೆ ಈಗ 2010 to 2025 ಅಂದರೆ 15 ವರ್ಷಗಳು ಲಾಂಗ್ ಪೀರಿಯಡ್ ತಗೊಂಡಿತ್ತು. ಅದರಲ್ಲಿ ಈ ರನ್ವೇ ಏನಿದೆ ಅದು ಶಾರ್ಟ್ ಇದೆ. ಹಾಗಾಗಿ ದೊಡ್ಡ ವಿಮಾನಗಳು ಇಳಿಸುವುದು ಮತ್ತು ಏನಾದರೂ ತೊಂದರೆಗಳಾದಾಗ ಅಥವಾ ಏನಾದರೂ ಲೈಟಿಂಗ್ ಕಡಿಮೆ ಇದೆ, ಫಾಗ್ ಇದೆ ಅಥವಾ ಮಳೆ ಇದೆ ಅಂದಾಗ ಸೇಫ್ ಆಗಿ ಲ್ಯಾಂಡ್ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಸೊ ಎಕ್ಸ್ಟೆನ್ಷನ್ ಆಫ್ ರನ್ವೇ ಈಸ್ ರಿಕ್ವೈರ್ಡ್. ಶರತ್, V4 ನ್ಯೂಸ್, ಮಂಗಳೂರು. ಎಸ್ ಸರ್, ಈಗ ಮಂಗಳೂರಿನ ವಿಮಾನ ನಿಲ್ದಾಣವು ರಾಜ್ಯದ ಅತಿ ದೊಡ್ಡ 2ನೆಯ ವಿಮಾನ ನಿಲ್ದಾಣ ಸರ್. ಆದರೆ ಅಲ್ಲಿ ಬೆಳಕಿನ ಕೊರತೆಯಾಗಿರ್ಬೋದು, ಬೋಯಿಂಗ್ ವಿಮಾನ ಮಂಗಳೂರಿಗೆ ಆಗಮಿಸದೇ ಇರುವಂಥದ್ದು ಸರ್. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ವಿಮಾನ ಹಾರುವಂಥ ಒಂದು ಯಂತ್ರ. ಹಕ್ಕಿ ಅಂದರೆ ಅನ್ನೋದು ಒಂದು ಹಾರುವಂಥ ಜೀವ. ಹಕ್ಕಿ ತನ್ನ ಜೀವದ ಮೇಲೆ ಹಾರ್ತದೆ, ವಿಮಾನ ಬೇರೆಯವ್ರನ್ನ ಜೀವ ಹಿಡ್ಕೊಂಡು ಹಾರ್ತದೆ. ವಿಮಾನ ಬಿದ್ದರೆ ಬೇಕಾದಷ್ಟು ಜನರ ಅದರಲ್ಲಿರುವವರ ಜೀವ ಹೊರಟೋಗ್ತದೆ. ಹಾಗಾಗಿ ಈ ಹಾರುವುದು ಮತ್ತು ಬೀಳುವುದು
ಉದಾಹರಣೆಗೆ ಒಂದು ಮಗು ಜಗಲಿಯಲ್ಲಿ ಬೀಳ್ತದಂದ್ರೆ ಅದಕ್ಕೆ ಚೂರು ನೋವಾಗ್ಬೋದು, ಸಾಯುವುದೇನಿಲ್ಲ. ಅದೇ ರೀತಿ ಒಂದು ರಸ್ತೆಯಲ್ಲಿ ಬೈಕ್ ಉರುಳಿದರೆ ಗಾಯ ಆಗ್ಬೋದು, ಸಾಯುವಂಥದ್ದು ಅದು ಅಪರೂಪ. ಇದರಲ್ಲಿ ಹಾಗಲ್ಲ, ಸಾಯುವ ಸಾಧ್ಯತೆ ಹೆಚ್ಚು ಅಥವಾ ಎಲ್ಲರೂ ಸಾಯ್ತಾರೆ. ವಿಮಾನದಲ್ಲಿ ಇವಾಗ ಹಕ್ಕಿಗೇನು, ಹಕ್ಕಿ ಹಾರಬೇಕಾದ್ರೆ ಅದಕ್ಕೆ ಹೆಚ್ಚಿನ ಸ್ಟಾಮಿನಾ ಬೇಕಾಗಿರೋದ್ರೆ ಹೆಚ್ಚು, ಅದರ ತೂಕಕ್ಕಿಂತ ಹೆಚ್ಚು ತಿನ್ಬೇಕಾಗ್ತದೆ. ಅದೇ ರೀತಿ ಹಗುರ ಇರಬೇಕು ಹಾರಲಿಕ್ಕೆ. ಅದಕ್ಕೋಸ್ಕರ ಅದರ ಬೋನ್ ಅರೇಂಜ್ಮೆಂಟ್ ಏನಿದೆ ಅದು ಟೊಳ್ಳು ರೂಪದಲ್ಲಿ ಬೋನ್ ಅಭಿವೃದ್ಧಿ ಆಗಿದೆ. ವಿಮಾನಗಳದ್ದು ಏನಂತ ಹೇಳಿದರೆ ಅದಕ್ಕೆ ಲ್ಯಾಂಡಿಂಗ್ ಆ್ಯಂಡ್ ಟೇಕ್ ಆಫ್ ಭಾಳ ಮುಖ್ಯ. ಲ್ಯಾಂಡಿಂಗ್ ಆ್ಯಂಡ್ ಟೇಕ್ ಆಫ್, ಲ್ಯಾಂಡಿಂಗ್ ಆಫ್ ಟೇಕ್ ಆಫ್ನಲ್ಲಿ ಏನು ಪ್ರಾಬ್ಲಮ್ ಆಗ್ತದೆ, ಯಾಕಂದ್ರೆ ನೂಕು ಬಲ ಅಂತ ಒಂದು ಬೇಕು. ಇವಾಗ ಮೇಲೆ ಗಗನದಲ್ಲಿ ಬೇಕಾದಷ್ಟು ಸ್ಯಾಟಲೈಟ್ಗಳಿವೆ, ಉಪಗ್ರಹಗಳು. ಅವೆಲ್ಲ ಅಲ್ಲಿ ಉಪಗ್ರಹ ಅಲ್ಲೋಗಿ ಕೂತ್ಕೊಳ್ಳೋದಿಲ್ಲ. ಕೆಳಗೆ ರಾಕೆಟ್ ಅದು ದೂಡಿ ಮೇಲೆ ಎಸೆದ್ರೆ ಅದು ಅಲ್ಲೋಗಿ ಕೂತ್ಕೊಳ್ತದೆ. ಅಂದರೆ ಇಲ್ಲಿ ರಾಕೆಟ್ನ ಬಲದಿಂದ ಅದು ಮೇಲೆ ಹೋಗುತ್ತೆ. ಅದೇ ರೀತಿ ವಿಮಾನ ಕೂಡ ಹೋಗುವ ಕಡೆ ಇಂಜಿನ್ ಒಂದು ರೀತಿಯಲ್ಲಿ ಅದಕ್ಕೆ ನೂಕುಬಲವನ್ನು ಸೃಷ್ಟಿಸಿ ಮೇಲೆ ಹೋಗುವಂತೆ ಹಾಗೂ ಕೆಳಗೆ ಇಳಿದಾಗ ಅದು ಒಂದಷ್ಟು ದೂರ ಚಲಿಸಿ ನಿಲ್ಲುವಂತೆ ವ್ಯವಸ್ಥೆ ಇರ್ತದೆ. ಆ ವ್ಯವಸ್ಥೆಯಲ್ಲಿ ಆಗಬೇಕು. ಇನ್ನು ಟೇಬಲ್ ಟಾಪ್ ಅನ್ನುವಂಥದ್ದು ಒಂದು ಸಮಸ್ಯೆ ಏನಂತ ಹೇಳಿದ್ರೆ, ಟೇಬಲ್ ಟಾಪ್ ಅಂತ ಹೇಳಿದ್ರೆ ಮೇಜಿನ ಹರವಿನಂತೆ ಗುಡ್ಡದ ಮೇಲೆ, ಗುಡ್ಡ ಸಾಮಾನ್ಯ ತುದಿ ಇರ್ತದೆ, ಆದರೆ ಗುಡ್ಡ ತುದಿ ಇಲ್ಲದೆ ಅದು ಹರವಿದ್ದ ಇಟ್ ಈಸ್ ಕಾಲ್ಡ್ ಟೇಬಲ್ ಟಾಪ್. ಹಾಗಾಗಿ ಈ ವಿಮಾನ ನಿಲ್ದಾಣ ಇರುವಂಥ ಸ್ಥಳವನ್ನು ಟೇಬಲ್ ಟಾಪ್ ಆಗಿದ್ದು, ಅಂದರೆ ಗುಡ್ಡದ ಮೇಲಿನ ಮೈದಾನವಾಗಿದ್ದು ಆ ಮೈದಾನದಲ್ಲಿ ವಿಮಾನ ನಿಲ್ದಾಣ ಇದೆ. ಇನ್ನು ಈ ಲ್ಯಾಂಡ್ ಅಕ್ವೈರಿಂಗ್ ಸಮಸ್ಯೆ ಇಲ್ಲಿ ಭಾಳ ಬರುತ್ತದೆ. ಯಾಕಂತ ಹೇಳಿದ್ರೆ ಯಾವುದೇ ಒಂದು ರಾಷ್ಟ್ರೀಯ ಕಾನೂನು ಕೂಡ ಇದೆ, ರಾಷ್ಟ್ರೀಯ ಹಿತದೃಷ್ಟಿಯ ಕಾರ್ಯಗಳಿಗೆ ಲ್ಯಾಂಡ್ಗಳನ್ನ ವಶಪಡಿಸಿಕೊಳ್ಳುವಾಗ ಪರಿಹಾರ ಕೊಡುವುದು ಮುಖ್ಯ ಹೊರತು ಲ್ಯಾಂಡ್ ಕೊಡುವುದಿಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ ಅಂತ ಒಂದು ನಿಯಮ. ಅದು ನಿಯಮ ಏನಾದರೂ ಇರಲಿ, ಇಲ್ಲಿ ಪ್ರಶ್ನೆ ಬರುವುದೇನಂತ ಹೇಳಿದ್ರೆ ಹಿಂದೆ ಅದು ಸರಕಾರದ ವಿಮಾನ ನಿಲ್ದಾಣ ಆಗಿತ್ತು, ಈಗ ಅದು ಖಾಸಗಿಯವರಿಗೆ ವಹಿಸಿಕೊಟ್ಟಿದ್ದಾರೆ. ಹಾಗಾಗಿ ಖಾಸಗಿಯವರಿಗೆ ಜಾಗ ಕೊಡಬೇಕು ಅಂತ ಕಾನೂನೇ ಇಲ್ಲ, ಕೊಡದೇನೂ ಇರ್ಬೋದು. ಆದರೆ ಇವಾಗ ಜಾಗ ಕೊಡುವಾಗ ಅವರಿಗೆ ಸರಿಯಾಗಿ ದುಡ್ಡು ವಸೂಲು ಮಾಡಿ ಜಾಗ ಕೊಡಬೇಕು ಅವ್ರಿಗೆ. ಯಾಕಂದ್ರೆ ಅದು ಇವಾಗ ನಿರ್ವಹಣೆ ಮಾಡೋದು ಒಂದು ಕಂಪನಿ, ಅದು ಕೋಟಿಗಟ್ಟಲೆ 2 ವರ್ಷದಲ್ಲಿ 4,000 ಕೋಟಿ ಆಸ್ತಿ 4-5 ವರ್ಷದಲ್ಲಿ ಮಾಡಿದಾರೆ ಮನುಷ್ಯ. ಅದು ಹೇಗೆ ಮಾಡಿದಾರೆ ಅನ್ನೋದೇ ಅದು ಎರಡನೇ ಪ್ರಶ್ನೆ, ಅದು ನಮಗೆ ಬಿಟ್ಟ ವಿಷಯ ಅಲ್ಲ. ಅದ್ರ ಬಗ್ಗೆ ಇದರಲ್ಲಿ ಅಮೆರಿಕದಲ್ಲಿ ಕೂಡ ಭ್ರಷ್ಟಾಚಾರ ಚರ್ಚೆ ಆಗಿದೆ, ಗಲಾಟೆ ಆಗಿದೆ, ಕೇಸ್ ಆಗಿದೆ, ನಡೀತಾ ಇದೆ. ಅದು ಎರಡನೇ ವಿಷಯ. ಹಾಗಾಗಿ ಇವಾಗ ಖಾಸಗಿಯಲ್ಲಿರೋದ್ರಿಂದ ಸರಿಯಾದ ಪರಿಹಾರವನ್ನು ತಗೊಂಡ ಮೇಲೇ ಭೂಮಿಯನ್ನು ಕೊಡತಕ್ಕದ್ದು. ಆಮೇಲೆ ಅದು ವಿಸ್ತರಣೆ ಮಾಡುವಂಥದ್ದು ಏನಂತ ಹೇಳಿದ್ರೆ ಅದನ್ನೇ ರನ್ವೇಯನ್ನು ಉದ್ದಕ್ಕೆ ಮಾಡಿ. ಹೆಲಿಕಾಪ್ಟರ್ ಆದರೆ ಏನಾಗ್ತದೆ, ಅದಕ್ಕೆ ರನ್ವೇ ಬೇಕಾಗಲ್ಲ. ಹೆಲಿಕಾಪ್ಟರ್ ಬಂದು ಏನಾಗ್ತದೆ, ನಿಂತ ಜಾಗದಲ್ಲಿ ನೇರವಾಗಿ ಮೇಲೆ ಇರುವ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ಆದರೆ ವಿಮಾನದಲ್ಲಿ 100ಕ್ಕೂ 75ರಿಂದ ಹಿಡಿದು 300ರವರೆಗೆ ಜನ ಸಂಚರಿಸುವಂಥ ವಿಮಾನ ಇದ್ದಾವೆ. ಅಷ್ಟೊಂದು ಜನ ಸಂಚರಿಸುವುದಕ್ಕೆ ಹೆಲಿಕಾಪ್ಟರ್ ಇನ್ನೂ ಕಂಡುಹಿಡಿದಿಲ್ಲ. ಹೆಲಿಕಾಪ್ಟರ್ನಲ್ಲಿ ಇವಾಗ ಹೆಚ್ಚು ಅಂದರೆ 20 ಜನ ಸಂಚರಿಸುವಷ್ಟು ದೊಡ್ಡ ಹೆಲಿಕಾಪ್ಟರ್ಗಳು ಸೇನೆಗಳಿಗೆ ಬಂದಿವೆ. ಹಾಗಾಗಿ ಇಲ್ಲಿ ಕೂಡ ಸಾಕಷ್ಟು ವ್ಯವಸ್ಥೆ ಆಗಲಿ. ಮೊದಲನೇದು ಅದಾನಿಯವರಿಂದ ಪರಿಹಾರ ವಸೂಲು ಮಾಡಿಕೊಂಡು ಆಮೇಲೆ ಭೂಮಿ ಕೊಡಲಿ. ಓಕೆ ಸರ್, ನಾವು ಮುಂದಿನ ಸುದ್ದಿಗೆ ಹೋಗೋಣ. ಮುಂದಿನ ಸುದ್ದಿಯ ಮುಖ್ಯಾಂಶ: ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಮತಪತ್ರ, ಸಚಿವ ಸಂಪುಟ ಸಭೆಯ ನಿರ್ಧಾರ. ಕೇಂದ್ರ ಚುನಾವಣಾ ಆಯೋಗಕ್ಕೆ ರಾಜ್ಯ ಸರ್ಕಾರ ಸೆಡ್ಡು. ಮತಪತ್ರ ಬಳಕೆಗೆ ನಾವು ಸಿದ್ಧ ಎಂದ ಆಯೋಗ. ಇದರ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಿಬಿಎ ವ್ಯಾಪ್ತಿಯ ಪಾಲಿಕೆಗಳ ಸಹಿತ ಎಲ್ಲ ನಗರ ಹಾಗೂ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ಇವಿಎಂ ಬದಲು ಮತಪತ್ರದ ಮೂಲಕ ನಡೆಸುವಂತೆ ರಾಜ್ಯ ಚುನಾವಣಾ ಆಯೋಗಕ್ಕೆ ಶಿಫಾರಸು ಮಾಡಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಆ ಮೂಲಕ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಮತದಾರ ಪಟ್ಟಿ ಪರಿಷ್ಕರಣೆ ಸಹಿತ ರಾಜ್ಯ ಚುನಾವಣಾ ಆಯೋಗದ ಹೆಗಲಿನ ಮೇಲೆ ಬಂದೂಕಿಟ್ಟು ಕೇಂದ್ರ ಚುನಾವಣಾ ಆಯೋಗಕ್ಕೆ ಸಡ್ಡು ಹೊಡೆಯಲು ರಾಜ್ಯ ಸರ್ಕಾರವು ಮುಂದಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಗುರುವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ಮಹತ್ವದ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಜಿಬಿಎ ಎಲ್ಲಾ ನಗರ ಪಾಲಿಕೆಗಳು, ಜಿಲ್ಲಾ, ತಾಲೂಕು ಹಾಗೂ ಗ್ರಾಮ ಪಂಚಾಯತ್ ಚುನಾವಣೆಗಳನ್ನು ಮತಪತ್ರದ ಮೂಲಕ ನಡೆಸುವುದಕ್ಕೆ ಪೂರಕವಾಗಿ
ಸ್ಥಳೀಯ ಸಂಸ್ಥೆಗಳ ಕಾಯ್ದೆಗೆ ಅಗತ್ಯ ತಿದ್ದುಪಡಿ ಮಾಡಲು ನಿರ್ಧರಿಸಲಾಗಿದೆ. ಈ ಮೂಲಕ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ನಡೆಸುತ್ತಿರುವ ಹೋರಾಟಕ್ಕೆ ರಾಜ್ಯ ಸರ್ಕಾರದ ಸಂಪೂರ್ಣ ಬೆಂಬಲ ಇದೆ ಎಂಬ ಸಂದೇಶ ರವಾನೆಗೂ ಮುಂದಾಗಿದೆ. ಈ ನಿರ್ಧಾರ ತೆಗೆದುಕೊಳ್ಳುವಾಗ ರಾಜ್ಯ ಸರ್ಕಾರ ಎಚ್ಚರಿಕೆಯ ಹೆಜ್ಜೆಯನ್ನು ಇರಿಸಿದೆ. ಜಿಬಿಎ ಕಾಯ್ದೆ ಸಂಬಂಧ ಮತದಾರರ ಪಟ್ಟಿ ಪರಿಷ್ಕರಣೆ ಸಂದರ್ಭದಲ್ಲಿ ಸೆಕ್ಷನ್ 35ಕ್ಕೆ ತಿದ್ದುಪಡಿ ತಂದು ರಾಜ್ಯ ಚುನಾವಣಾ ಆಯೋಗವೇ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಬೇಕೇ ಅಥವಾ ವಿಧಾನಸಭಾ ಚುನಾವಣೆಯಲ್ಲಿ ಸಂದರ್ಭದಲ್ಲಿ ಆದ ಮತದಾರರ ಪಟ್ಟಿ ಪರಿಷ್ಕರಣೆ ಸಾಕೆ ಎಂಬ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಚುನಾವಣಾ ಆಯೋಗವು ನಗರಾಭಿವೃದ್ಧಿ ಇಲಾಖೆಗೆ ಬರೆದ ಪತ್ರಕ್ಕೆ ಉತ್ತರ ನೀಡುವ ಸಂದರ್ಭದಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಇವಿಎಂಗೆ ಇತಿಶ್ರೀ ಹಾಡುವ ಅಂಶವನ್ನ ಸೇರ್ಪಡೆ ಮಾಡಲಾಗಿದೆ. ಇವಿಎಂ ಬದಲು ಮತಪತ್ರದ ಮೂಲಕ ಚುನಾವಣೆ ನಡೆಸುವುದಕ್ಕೆ ಬೇಕಾದ ಅಗತ್ಯ ಕಾನೂನು ತಿದ್ದುಪಡಿ ಮಾಡಲು ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಅದೇ ರೀತಿ ನಗರ ಹಾಗೂ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಮತಪಟ್ಟಿ ಪರಿಷ್ಕರಣೆ, ಹೊಸ ಪಟ್ಟಿ ಸಿದ್ಧಪಡಿಸುವುದಕ್ಕೆ ಕಾನೂನು ತಿದ್ದುಪಡಿ ಮಾಡಿ ನಿಯಮಾವಳಿ ರೂಪಿಸುವುದಕ್ಕೂ ತೀರ್ಮಾನ ಮಾಡಲಾಗಿದೆ ಎಂದು ಸಚಿವ ಸಂಪುಟ ಸಭೆಯ ಬಳಿಕ ಪತ್ರಿಕಾಗೋಷ್ಠಿಯಲ್ಲಿ ಕಾನೂನು ಮತ್ತು ಸಂಸದೀಯ ವ್ಯವಹಾರ ಸಚಿವ ಎಚ್.ಕೆ. ಪಾಟೀಲ್ ಹೇಳಿದರು. ಇವಿಎಂ ಕೈಬಿಡುವುದಕ್ಕೆ ಕಾರಣವೇನು ಎಂಬ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಪಾಟೀಲ್, ಮತದಾರರ ಪಟ್ಟಿಯಲ್ಲಿ ವ್ಯಾಪಕ ಪ್ರಮಾಣದಲ್ಲಿ ದೋಷ ಇದೆ ಎಂದು ಇತ್ತೀಚಿನ ದಿನಗಳಲ್ಲಿ ಜನರು ಆರೋಪ ಮಾಡುತ್ತಿದ್ದಾರೆ. ವ್ಯಾಪಕ ಪ್ರಮಾಣದಲ್ಲಿ ಮತ ಕಳವು ನಡೆದಿದೆ ಎಂಬ ದೂರು ಇದೆ. ಇವಿಎಂ ದುರ್ಬಳಕೆಯ ಬಗ್ಗೆಯೂ ಸಾಕಷ್ಟು ಆರೋಪಗಳಿವೆ. ಹೀಗಾಗಿ ಪಾರದರ್ಶಕ ಚುನಾವಣೆ ನಡೆಸುವುದಕ್ಕಾಗಿ ಈ ನಿರ್ಧಾರ ತೆಗೆದುಕೊಂಡಿದ್ದೇವೆ. ಮುಂದಿನ 15 ದಿನಗಳ ಒಳಗಾಗಿ ಇದಕ್ಕೆ ಅಗತ್ಯ ಕಾನೂನು ತಿದ್ದುಪಡಿ ಮಾಡಿ ನಿಯಮ ರೂಪಿಸುತ್ತೇವೆ ಎಂದು ವಿವರಿಸಿದರು. Cabinet is going to recommend to election commission to hold election with ballot paper, not with EVM. That's number one. Number two, we will be recommending to Election Commission of Karnataka, State Election Commission, to make the voters list. Make the voters list. Is it in a view of the vote chori allegations? This is all because the credibility of voters list is totally eroded. The credibility of EVM machines has come down like anything. Everywhere, these are the complaints, these are the things. That's why ಎಸ್ ಇದು ಸರ್ ಇವಿಎಂ ವಿಚಾರ. ಕಾಂಗ್ರೆಸ್ ಪಕ್ಷಗಳು ಇವಿಎಂ ಬಗ್ಗೆ ಮೊದಲು ಕೂಡ ಈ ಬಗ್ಗೆ ಆರೋಪ ಮಾಡಿತ್ತಲ್ವ ಸರ್? ಇವಿಎಂ ಅನ್ನುವಂಥದ್ದು ಎಲೆಕ್ಟ್ರಾನಿಕ್ ವಸ್ತು. ಹೌದು. ವಿದ್ಯುನ್ಮಾನ ವಸ್ತುಗಳನ್ನು ದೂರದಿಂದ ನಿಯಂತ್ರಣ ಮಾಡಲಿಕ್ಕೆ ಆಗ್ತದೆ. ಈಗ ನಮ್ಮ ಬಾಹ್ಯಾಕಾಶದಲ್ಲಿ ಸುಮಾರು 17,000 ಕೃತಕ ಉಪಗ್ರಹಗಳಿದ್ದು, ಸ್ಯಾಟಲೈಟ್ಗಳಿದ್ದು. ಅದರಲ್ಲಿ 14,000 ಆ್ಯಕ್ಟಿವ್ ಉಪಗ್ರಹ, ಉಳಿದವು ಹಾಳಾಗಿದ್ದಾವೆ. ಇದೆಲ್ಲದರ ನಿಯಂತ್ರಣ ಎಲ್ಲಿದೆ? ಆಯಾ ದೇಶಗಳ ಅತಿ ಹೆಚ್ಚು ಉಪಗ್ರಹಗಳನ್ನು ಮೇಲೆ ಇಟ್ಟಿರೋ ರಷ್ಯಾ ಮತ್ತು USA. ಬೇರೆ ದೇಶಗಳು ಅವರವರ ಶಕ್ತಾನುಸಾರ ಮೇಲೆ ಇಟ್ಟಿದ್ದಾರೆ. ಭಾರತದ್ದು ಇವೆ. ಅವನ್ನೆಲ್ಲ ನಿಯಂತ್ರಣ ಎಲ್ಲಿ ಮಾಡ್ತಾರೆ? ಭಾರತದಲ್ಲಿ ಇಸ್ರೋದಲ್ಲಿ ಮಾಡ್ತಾರೆ, ಅಮೆರಿಕದಲ್ಲಿ ನಾಸಾದಲ್ಲಿ ಮಾಡ್ತಾರೆ. ಬೇರೆ ಬೇರೆ ದೇಶಗಳು ಅವರದ್ದು ಜಪಾನ್ದಿರ್ಬೋದು, ಬೇರೆ ಬೇರೆ. ಹಾಗಾಗಿ ಇವೆಲ್ಲ ನಿಯಂತ್ರಣ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಸಾಧ್ಯ ಅನ್ನುವಂಥದ್ದು ಒಂದು. ಸಾಮಾನ್ಯ ಮೊಬೈಲ್ಗಳನ್ನು ಹ್ಯಾಕ್ ಮಾಡ್ತಾರೆ. ಹೌದು. ಸಾಮಾನ್ಯ ಕಂಪ್ಯೂಟರ್ಗಳನ್ನು, ಸೂಪರ್ ಕಂಪ್ಯೂಟರ್ನೇ ಹ್ಯಾಕ್ ಮಾಡ್ತಾರೆ. ಈ ಹ್ಯಾಕ್ ಮಾಡ್ತಾರೆ ಒಂದು ವಿದ್ಯುನ್ಮಾನ ಯಂತ್ರ ಆಗಿರುವಂಥ ಇವಿಎಂ ಯಾಕೆ ಹ್ಯಾಕ್ ಮಾಡಲಿಕ್ಕಾಗಲ್ಲ? ಹ್ಯಾಕ್ ಮಾಡ್ತಾರೆ. ಇದು ಭಾರತದ ಸಮಸ್ಯೆ ಅಂತಲ್ಲ. ಅಮೆರಿಕ ಸಂಸ್ಥಾನದಲ್ಲಿ, ಬ್ರಿಟನ್ನಿನಲ್ಲಿ ಹಿಂದೆ ಇವಿಎಂ ಬಳಸಿ ಆಮೇಲೆ ಇದು ದುರುಪಯೋಗ ಆಗ್ತದೆ ಅಂತ ಬಿಟ್ಟಿದ್ದಾರೆ. ಅವರಿಗೆ ಅಂದರೆ ಅಮೆರಿಕದಂಥ ದೇಶಕ್ಕೆ ಕೂಡ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಆಗಲಿಲ್ಲ. ಬ್ರಿಟನ್ ಅಂತ ದೇಶಕ್ಕೆ ಆಗಲಿಲ್ಲ ಅಂದರೆ ಭಾರತಕ್ಕೆ ಹೇಗಾಗ್ತದೆ? ಆದರೆ ಭಾರತದ ಸಮಸ್ಯೆ ಇರೋದಿಲ್ಲ ಅಂತೇಳಿ ಜನಸಂಖ್ಯೆ. ಈಗ ಇಡೀ ಅಮೆರಿಕದಲ್ಲಿ ಉತ್ತರ ಪ್ರದೇಶದಷ್ಟೇ ಜನ ಇರೋದು. ಇಡೀ ಅಮೆರಿಕ ದೇಶ ಭಾರತಕ್ಕಿಂತ ದೊಡ್ಡದು. ಆದರೆ ಅಲ್ಲಿರೋದು ಜನ, ಒಂದು ಉತ್ತರ ಪ್ರದೇಶ ರಾಜ್ಯದಲ್ಲಿರೋ ಜನ ಅಲ್ಲಿದ್ದಾರೆ, ಅಷ್ಟಿದ್ದಾರೆ.
ಹಾಗಾಗಿ ಭಾರತದ ಇಷ್ಟೊಂದು ಜನರನ್ನು ಬ್ಯಾಲೆಟ್ ಪೇಪರ್ನಲ್ಲಿ ಮತ ಹಾಕುವಂತೆ ಮಾಡುವುದು ಒಂದು ದೊಡ್ಡ ಪ್ರಶ್ನೆ ಆಗ್ತದೆ ಅಂತ. ಆದರೆ ಪ್ರಶ್ನೆ ಏನಾಗೋದಿಲ್ಲ. ಯಾಕಂತ ಹೇಳಿದರೆ ಎಲೆಕ್ಟ್ರಾನಿಕ್ ಮತಯಂತ್ರದಲ್ಲಿ ಮತ ಹಾಕುವಷ್ಟೇ ಸಮಯ ಇದಕ್ಕೂ ಆಗ್ತದೆ. ಯಾಕಂತೇಳಿ ಎಲೆಕ್ಟ್ರಾನಿಕ್ ಮತಯಂತ್ರದಲ್ಲೂ ನೀವು ಮತಗಟ್ಟೆಗೆ ಹೋದಾಗ ನಿಮ್ಮ ಹೆಸರು ಸರಿ ಇದೆಯಾ, ಎಲ್ಲ ಸರಿ ಇದೆ ನೋಡಿದ ಮೇಲೆ ನಿಮಗೆ ಒಳಗಡೆ ಬಿಡ್ತಾರೆ. ಅದು ಮತಪತ್ರದಲ್ಲಿ ನೀವು ಓಟ್ ಹಾಕ್ತದಲ್ಲ ಅದನ್ನ ನೋಡಿಯೇ ಹೋಗ್ತಾರೆ. ನೀವು ಒಳಗಡೆ ಓಟ್ ಹಾಕುವಾಗ ಎಲೆಕ್ಟ್ರಾನಿಕ್ ಮಿಷಿನ್ ಆದರೆ ನಂಬರ್ನಲ್ಲಿ ಚಿಹ್ನೆಗಳನ್ನ ಓದ್ತೀರ, ಮತಪತ್ರ ಓದ್ತೀರ, ಹೆಚ್ಚಿಗೆ ಟೈಮ್ ಏನಾಗೋದಿಲ್ಲ. ಅದೊಂದು ದೊಡ್ಡ ಪ್ರಶ್ನೆಯನ್ನು ಇತ್ತೀಚೆಗೆ ಎತ್ತಿದ್ದಾರೆ. ಮತಪತ್ರ ಹಾಕಿದ್ರೆ ಜಾಸ್ತಿ ಸಮಯ ಆಗ್ತದೆ. ಭಾರತದ ಸಾಮಾನ್ಯವಾಗಿ ಜಾಸ್ತಿ ಸಮಯ ಆಗ್ತದೆ, ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಜಾಸ್ತಿ ಸಮಯ ಆಗ್ತದೆ. ಹಾಗಾಗಿ ಆ ಸಮಯಕ್ಕೆ ತಕ್ಕಂತ ಹೊಂದಿಸಬೇಕಾಗ್ತದೆ. ಹಾಗಾಗಿ ಒಂದು ಪ್ರಶ್ನೆಯನ್ನ ಬಹಳ ಈ ವಿಷಯದಲ್ಲಿ ಬೇರೆ ಎಲ್ಲರಿಗಿಂತ ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಆಗಿರುವಂಥ ಮುಲಾಯಂ ಸಿಂಗ್ ಯಾದವ್ ಅವರ ಒಂದು ಮಾತು ಬಹಳ ಮುಖ್ಯ. ಆ ಮನುಷ್ಯ ಕಳೆದ ಲೋಕಸಭಾ ಚುನಾವಣೆಯ ಬಳಿಕ ಹೇಳಿದಂಥ ಒಂದು ಮಾತು ಏನಿದೆ ಅಂತ ಹೇಳಿದ್ರೆ, ಒಂದು ವೇಳೆ ನಾನು ಗೆದ್ದರೂ ಕೂಡ ಮತಯಂತ್ರನ ನಂಬೋದಿಲ್ಲ. ನಾನು ಗೆದ್ದಿರ್ಬೋದಾ, ಯಂತ್ರ ನಂಬೋದಿಲ್ಲ. ನಾನೇನೋ ಜನ ಓಟ್ ಹಾಕಿದ್ರೆ ಗೆದ್ದಿದ್ದೀನಿ ಅಷ್ಟೇ, ಆ ಯಂತ್ರ ನಂಬೋದಿಲ್ಲ. ಯಾಕಂದ್ರೆ ಇದು ಬಹಳ ಮುಖ್ಯವಾದ ವಿಮರ್ಶೆ ಮಾಡಬೇಕಾದಂಥ ವಿಷಯವಾಗಿದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಮುಖ್ಯವಾಗಿ 3 ರಾಜ್ಯಗಳಲ್ಲಿ ವ್ಯತ್ಯಾಸವಾಗಿರೋ ಬಗ್ಗೆ ಕೆಲವು ಕ್ಷೇತ್ರಗಳಲ್ಲಿ ಭಾಳಷ್ಟು ಕ್ಷೇತ್ರಗಳಲ್ಲಿ ಆಗಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದಿದೆ, BJP ಸೋತಿದೆ, ಆದರೂ ಕೂಡ ಕೆಲವು ಕ್ಷೇತ್ರಗಳಲ್ಲಿ ಆಗಿದೆ ಅಂತ ಹೇಳ್ತಾರೆ. ಆದರೆ 3 ರಾಜ್ಯಗಳಲ್ಲಿ ವ್ಯಾಪಕವಾಗಿ ಆಗಿದೆ. ಹರಿಯಾಣದಲ್ಲಿ, ಆಮೇಲೆ ಇಲ್ಲಿ ಮಹಾರಾಷ್ಟ್ರದಲ್ಲಿ ವ್ಯಾಪಕವಾಗಿ ಆಗಿದೆ ಅನ್ನೋದಕ್ಕೋಸ್ಕರ ಜನಸಾಮಾನ್ಯರು ಕೂಡ ಮಾತಾಡ್ತಾರೆ. ಅಲ್ಲಿಯ ಜನಸಾಮಾನ್ಯರು ಕೂಡ ಆ ವಿಷಯವನ್ನು ಹೇಳ್ತಾರೆ, ವ್ಯಾಪಕವಾಗಿ ಮೋಸ ಆಗಿದೆ. ಅದರಲ್ಲಿ ಭಾಳ ಸಿಲ್ಲಿ ಥಿಂಗ್ ಏನಂತ ಹೇಳಿದರೆ, ಒಂದು ಕ್ಷೇತ್ರದಲ್ಲಿ 1 ಲಕ್ಷ ಮತ ಇದೆ ಅಂತ ತಿಳ್ಕೊಳ್ಳೋದು. ಉದಾಹರಣೆಗೆ ಎಷ್ಟು ಮತ ಇಲ್ಲ, 1 ಲಕ್ಷ ಇದ್ದರೆ 10 ಜನ ಎಲೆಕ್ಷನ್ ನಿಂತಿದ್ದಾರೆ. ಆವಾಗ 10 ಜನರಿಗೆ ಒಬ್ಬನಿಗೆ 10 ಬರ್ತದೆ, ಒಬ್ಬನ 20 ಬರ್ತದೆ, ಒಬ್ಬರು 500 ಬಂದಿರೋ, ಒಬ್ಬನು 45,000 ಬಂದವನು ಗೆದ್ದಿರ್ತಾನಂತ ತಿಳ್ಕೊಳ್ಳೋದು. 1 ಲಕ್ಷದ 45,000 45% ಆಯ್ತು. ಅಷ್ಟು ಗೆಲ್ಲೋರು ಅಷ್ಟು ಪಡೆದೇ ಇರೋದೇ ಹೆಚ್ಚು. ಹೋಗ್ಲಿ 45,000 ಗೆಲ್ತಾರೆ, 40,000 ಪಡ್ಕೊಂಡು, ಉಳಿದವರೆಲ್ಲ ಚಿಲ್ಲರೆ ಪಡ್ಕೊಂಡು ಟೋಟಲ್ ಮತ 1 ಲಕ್ಷ ತಾನೇ ಆಗಬೇಕು. ಎಲ್ಲ ಮತದಾನ ಆಗಿರಲ್ಲ, ಮತದಾನ ಆಗಿರೋದು 75%. ಅಂದರೆ 1 ಲಕ್ಷದಲ್ಲಿ ಮತದಾನ ಆಗಿರೋದು 75%. ಆದರೆ ಈ 10 ಜನ ತೆಗೆದುಕೊಂಡ ಮತವನ್ನು ಎಣಿಸಿದಾಗ 1 ಲಕ್ಷ ಬಂದರೆ ಏನರ್ಥ ಅದಕ್ಕೆ? ಇಂಥವು ಕೆಲವು ಪ್ರಶ್ನೆಗಳನ್ನು ರಾಹುಲ್ ಗಾಂಧಿ ಅವರು ಎತ್ತಿದ್ದಾರೆ. ಅದಕ್ಕೆ ಕೆಲವು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಅಂಥ ಸಾಕಷ್ಟು ಉದಾಹರಣೆಗಳು ಕಂಡು ಬಂದಿವೆ. ಅದಕ್ಕಿಂತ ಹೆಚ್ಚಾಗಿ ಒಂದೇ ಸಲ ನಡೆದಂಥ ಒಂದು ಚುನಾವಣೆ, ಒಂದು ಲೋಕಸಭೆಗೆ ಉಪಚುನಾವಣೆ ನಡೀತಾ ಇತ್ತು. ಆ ಕ್ಷೇತ್ರದಲ್ಲಿ ಲೋಕಸಭೆಯಲ್ಲಿ ಕಾಂಗ್ರೆಸ್ ಗೆದ್ದಿದೆ, ಮಹಾರಾಷ್ಟ್ರದ ಉಪಚುನಾವಣೆ. ಅದೇ ವಿಧಾನಸಭೆ ಚುನಾವಣೆ ನಡೆಯುವ ಉಪಚುನಾವಣೆ, ಲೋಕಸಭೆ ಒಂದು ಕ್ಷೇತ್ರ. ಆದರೆ ವಿಧಾನಸಭಾದ ಎಲ್ಲ ಕ್ಷೇತ್ರಗಳನ್ನು BJP ಗೆದ್ದಿದೆ. ಇಲ್ಲಿ ಕಾಂಗ್ರೆಸ್ ಬೇರೆ ಬೇರೆ ಸಮಯದಲ್ಲಿ ಚುನಾವಣೆ ನಡೆದಿದ್ರೆ ಏನಾದರೂ ಹೇಳ್ಬೋದು, ಅದೊಂದು ಕಾಲಘಟ್ಟದಲ್ಲಿ ಇದು ಒಟ್ಟಿಗೆ ಚುನಾವಣೆ ನಡೆದಿದೆ. ಯಾಕಂದರೆ ಲೋಕಸಭೆಯಲ್ಲಿ ಉಪಚುನಾವಣೆ, ಇದು ಮಾಮೂಲಿ ಚುನಾವಣೆ ನಡೀತದೆ. ಅವಾಗ 8 ಗೆದ್ದಿದೆ. ಇದು ಹೇಗೆ ಸಾಧ್ಯ? ಇದು ಜಾದುವೇ. ಅಂದರೆ ರಾಜ್ಯ ಸರ್ಕಾರವನ್ನು ಗೆಲ್ಲುವ ಗುರಿಯನ್ನು BJP ಇಟ್ಕೊಂಡಿತ್ತು ಎನ್ನುವಂಥ ಆರೋಪವನ್ನು ಕಾಂಗ್ರೆಸ್ ಮಾಡಿದೆ. ಅದಕ್ಕಿಂತ ಕೆಲವೆಲ್ಲ ಉದಾಹರಣೆಗಳನ್ನು ಇವಾಗ ವೋಟ್ ಚೋರಿ ಎನ್ನುವಂಥ ಒಂದು ಅದನ್ನು ಮಾಡಿದ್ದಾರೆ. ವೋಟರ್ಸ್ ಅಧಿಕಾರ ಯಾತ್ರ, ಅಧಿಕಾರ ಅಂದರೆ ಹಿಂದಿಯಲ್ಲಿ ಹಕ್ಕು ಅಂತ, ಓಟಿನ ಇಲ್ಲಿ ಭಾಳಷ್ಟು ಜನ ಅಧಿಕಾರ ಯಾತ್ರೆ ಅಂತ. ಅಧಿಕಾರ ಮೀನ್ಸ್ ಹಿಂದಿಯಲ್ಲಿ ಬಂದಾಗ ಅಧಿಕಾರ, ಮೈ ಅಧಿಕಾರ ಮೀನ್ಸ್ ನನ್ನ ಹಕ್ಕು, ಆ ಥರ ಬಳಕೆ ಆಗಬೇಕು. ಹಾಗಾಗಿ ಮತಯಂತ್ರಗಳ ಬಳಕೆಯ ಬದಲು ಸ್ಥಳೀಯ ಸಂಸ್ಥೆ ಚುನಾವಣೆ ಬರ್ತದೆ. ಕರ್ನಾಟಕದಲ್ಲಿ ಆಲ್ರೆಡಿ ಇವಾಗ ದೇರ್ ಇಸ್ ನೋ ಇಷ್ಟು ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಇವೆಲ್ಲ ಚುನಾವಣೆಗಳು ನಡೆದಿಲ್ಲ. ಅದೇ ರೀತಿ ಪಟ್ಟಣ ಪಂಚಾಯತ್ ಇಂಥವು ಕೂಡ ಸಾಕಷ್ಟು ಚುನಾವಣೆ ನಡೆದಿದೆ, ಬಾಕಿ ಉಳಿದಿದೆ. ಹಾಗಾಗಿ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೆಸಲೇಬೇಕು ಅಂತ ಕೂಡ ಇವಾಗ ಆರ್ಡರ್ ಇದೆ. ಅದಕ್ಕೆ ಇವಾಗ ಇವರು ಏನು ಮಾಡ್ತಾ ಇದ್ದಾರೆ, ನೀವು ಬ್ಯಾಲೆಟ್ ಪೇಪರ್ ಮಾಡಿದರೆ ಹೇಗೆ, ಅದಕ್ಕೊಂದು ಕಾನೂನು ತರಬೇಕು ಅಂತಿದ್ದಾರೆ. ಅದು ಸರ್ಕಾರಕ್ಕೆ ಬಿಟ್ಟ ವಿಷಯ. ನಾವು ಅದರಲ್ಲಿ ಏನು ಮಾಡಲಿಕ್ಕಿಲ್ಲ. ಮನಸ್ಸಾದ್ರೆ ವೋಟ್ ಮಾಡೋದು, ಇಲ್ಲಾಂದ್ರೆ ಮಲ್ಕೊಳ್ಳೋದು, ಜನರು ಮಾಡೋದು ಅಷ್ಟೇ. ಹಾಗಾಗಿ
ಯಾವುದೇ ರೀತಿಯಲ್ಲಿ ಸುಗಮ ಚುನಾವಣೆ ನಡೆದು ಆದಷ್ಟು ಬೇಗ ಜಿಲ್ಲಾ ಪಂಚಾಯತ್ಗಳು ತಾಲೂಕ್ ಪಂಚಾಯತ್ಗಳು ಅಸ್ತಿತ್ವಕ್ಕೆ ಬರಲಿ. ಯಾಕಂದರೆ ಜನರಿಗೆ ಬೇಕೋ ಬೇಡೋ ಆಡಳಿತ ಅಂತ ಇರಬೇಕಾಗ್ತದೆ. ಆಡಳಿತ ಇಲ್ಲದೆ ಇದ್ದರೆ ಏನು ಮಾಡಲಿಕ್ಕಾಗೋದಿಲ್ಲ. ವ್ಯವಸ್ಥೆ ಅದೊಂದು ವ್ಯವಸ್ಥೆ, ಅದರಲ್ಲಿ ಕಳ್ಳರು ಬಂದರೂ ಕೂಡ ಆ ವ್ಯವಸ್ಥೆಯನ್ನು ಒಪ್ಕೊಳ್ಳೇಬೇಕಾಗ್ತದೆ ಅಂತ ಹೇಳೋಣ. ಓಕೆ ಸರ್, ವಿಷಯನ ಇನ್ನಷ್ಟು ಮಾತಾಡೋಣ. ಇವಾಗ ಸುದ್ದಿಯಲ್ಲಿ ಚಿಕ್ಕ ವಿರಾಮ. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vortex. Invest smart. Invest in Mangaluru. The Father Mullah Charitable Institutions, the most modern linear accelerator, only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis, ultrasonic color Doppler, CT scan and MRI machines. The operation theaters are equipped with contemporary equipments, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. The Father Mullah Charitable Institutions. Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devdas Ganpati Pai Enterprises. Near New Chitra Talkies, Mangalore. AJ Hospital and Research Center is a leading advanced tertiary healthcare center of India, serving the coastal citizens and spreading good health across the sea line. AJ Hospital and Research Center is a specialized Medicare center providing service to more than 30 major medical disciplines, embracing new technologies to offer high-level healthcare that matches the best in the country. Our technical and medical expertise include foremost services in cadaveric organ retrieval,
drug-eluting stent placement, pediatric lab nephrectomy, ambulance services, dermatology, ENT, nephrology and many more. AJ Hospital and Research Center, Kuntikana, Mangaluru. Call 222553. Ideal ice cream, milky way to your heart. Embellished with a variety of fruits and flavored with rich crunch and chips. They treat your taste buds. Ideal ice cream. Vasudeva Stores. Store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru. ನನ್ನ ಬಾಲ್ಯ ಅಮೂಲ್ಯ ನೆನಪುಗಳಿಂದ ತುಂಬಿತ್ತು. ಸಮಯದ ಸವಾಲನ್ನು ಎದುರಿಸಿ ನಿಂತ ಪರಂಪರೆ. ಆಹಾ, ಶೈನಿಂಗ್, ಆದ್ರೆ ಏನೋ ಮಿಸ್ಸಿಂಗ್. ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ. ಬದಲಾವಣೆ ಹೊಳೆಯುತ್ತಿದೆ. ವಿರಾಮದ ಬಳಿಕ ಸುದ್ದಿಗೊಂದು ಗುದ್ದುಗೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಮುಂದಿನ ಸುದ್ದಿಯ ಮುಖ್ಯಾಂಶ: ವಿದೇಶಿ ನೇರ ಹೂಡಿಕೆಯಲ್ಲಿ ರಾಜ್ಯದ 1ನೇ ಸ್ಥಾನ, ಜಿಎಸ್ಟಿ ಸಂಗ್ರಹದಲ್ಲೂ 1ನೇ ಸ್ಥಾನ, ಕರ್ನಾಟಕದ ದುಪ್ಪಟ್ಟು ಸಾಧನೆಗಳು. ಇದರ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ಜಿಎಸ್ಟಿಯಲ್ಲಿ ರಾಜ್ಯದ ಪಾಲು ಸರಿಯಾಗಿ ಸಿಗುತ್ತಿಲ್ಲ ಎನ್ನುವುದರ ನಡುವೆ ಕರ್ನಾಟಕವು ದೇಶ ಮಟ್ಟದಲ್ಲಿ ಮೊದಲನೆಯ ಸ್ಥಾನಕ್ಕೆ ಏರಿದೆ. ದೇಶದ ಆರ್ಥಿಕ ರಾಜಧಾನಿಯಾದ ಮುಂಬೈಯನ್ನು ಒಳಗೊಂಡಿರುವ ಮಹಾರಾಷ್ಟ್ರವು ಎಫ್ಡಿಐ ವಿದೇಶಿ ನೇರ ಬಂಡವಾಳ ಹೂಡಿಕೆಯಲ್ಲಿ ಮೊದಲ ಸ್ಥಾನದಲ್ಲಿ ಅದನ್ನು 2ನೇ ಸ್ಥಾನಕ್ಕೆ ತಳ್ಳಿ ಕರ್ನಾಟಕವು ಮೊದಲನೇ ಸ್ಥಾನಕ್ಕೆ ಏರಿದೆ ಎಂದರೆ ನಮ್ಮ ಸರ್ಕಾರದ ಮೇಲೆ ರಾಜ್ಯ, ದೇಶ ಮಾತ್ರವಲ್ಲ ವಿದೇಶಗಳಲ್ಲೂ ನಂಬಿಕೆ ಬೆಳೆದಿದೆ ಎಂದು ಮುಖ್ಯಮಂತ್ರಿ ಎಸ್ ಸಿದ್ದರಾಮಯ್ಯನವರು ಹೇಳಿದರು. ಕರ್ನಾಟಕಕ್ಕೆ ಈ ಹಣಕಾಸು ವರ್ಷದಲ್ಲಿ 50,107 ಕೋಟಿ ರೂಪಾಯಿ ವಿದೇಶಿ ನೇರ ಬಂಡವಾಳ ಹೂಡಿಕೆಯು ಹರಿದು ಬಂದಿದೆ. ಬೆಂಗಳೂರು ಮಾತ್ರವಲ್ಲದೆ ಮಂಗಳೂರು ಮೊದಲಾದ ರಾಜ್ಯದ ನಗರಗಳು ಕೂಡ ವಿದೇಶಿ ನೇರ ಬಂಡವಾಳ ಹೂಡಿಕೆಯನ್ನು ಆಕರ್ಷಿಸತೊಡಗಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬೆಂಗಳೂರು. ಜಿಎಸ್ಟಿಯಲ್ಲಿ ಇದರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಎಫ್ಡಿಐ, ವಿದೇಶಿ ನೇರ ಬಂಡವಾಳ ಹೂಡಿಕೆ ಏನಿದೆ ಅದು ತಪ್ಪಿಸಲಾಗದ್ದು. ಹಿಂದಿನ ಕಾಲದಲ್ಲಿ ಆ ರೀತಿ ವಿದೇಶಿ ಬಂಡವಾಳ ಹೂಡಿಕೆ ಅನ್ನುವಂಥದ್ದು ವಸಾಹತುಶಾಹಿ ಅಂದರೆ ವಿಸ್ತರಣೆಯ ಒಂದು ಭಾಗವಾಗಿತ್ತು. ಬ್ರಿಟಿಷರು ಭಾರತಕ್ಕೆ ಬಂದಾಗ ಇಲ್ಲಿ ವ್ಯಾಪಾರದ ಮೂಲಕ ಬಂದು ಬೇರೆ ಬೇರೆ ರೀತಿಯಲ್ಲಿ ವಸಾಹತು ಸ್ಥಾಪನೆ ಮಾಡಿದ್ದು, 200 ವರ್ಷ ಆಳಿದ್ದು, ಇವೆಲ್ಲ ಅವ್ರಿಗೆ ಗೊತ್ತಿರುವಂಥ ವಿಷಯಗಳು. ಆಗಿನದಕ್ಕೂ ಈಗಿನ ಆಧುನಿಕ ಕಾಲಕ್ಕೂ ಭಾಳ ವ್ಯತ್ಯಾಸ ಇದೆ.
ಆಧುನಿಕ ಕಾಲದಲ್ಲಿ ಪ್ರತಿಯೊಂದು ದೇಶ ಕೂಡ ಬೇರೆ ದೇಶದ ಬಂಡವಾಳ ನಮ್ಮ ದೇಶದಲ್ಲಿ ಹೂಡಿಕೆಯಾದರೆ ಅದರಿಂದ ಅನುಕೂಲ ಇದೆ ಎನ್ನುವ ಲೆಕ್ಕಾಚಾರವನ್ನು ಮಾಡ್ತಾ ಇವೆ. ಮುಖ್ಯವಾಗಿ ಎರಡು ಅನುಕೂಲಗಳು ಯಾವುವು? ಒಂದು ಉದ್ಯೋಗ ಸೃಷ್ಟಿ, ಎರಡನೆಯದು ಹಣಕಾಸಿನ ಇದೇನಿದೆ ಹಣಕಾಸಿನ ಹರಿವು ಹೆಚ್ಚಾಗೋದು. ಇದು ಎರಡು ಮುಖ್ಯ ಕಾರಣಕ್ಕೋಸ್ಕರ ವಿದೇಶಿ ಬಂಡವಾಳ ಹೂಡಿಕೆ ಬರಬೇಕು. ಹಾಗೆ ಅಂದ್ಕೊಳ್ಳೆ ವಿದೇಶಿ ಬಂಡವಾಳ ಹೂಡಿಕೆಯವರು ಸೀದಾ ಬಂದ್ಬಿಡ್ತಾರ, ನಿಮ್ಗೆ ಕೆಲಸ ಕೊಡೋಕ್ಕೆ, ನಿಮ್ಗೆ ಹಣ ಕೊಡ್ಲಿಕ್ಕೆ ಅವರಿಗೇನು ಹುಚ್ಚಿಡ್ದಿಲ್ಲ. ಅವರು ಕೂಡ ನೋಡ್ತಾರೆ ಇಲ್ಲಿ ಅನುಕೂಲ ಇದೆಯೇ, ಇಲ್ಲಿ ಸರಕಾರದ ಅನುಕೂಲ ಏನೇನಿದೆ, ಹಾಗೂ ನಮಗೆ ಇಲ್ಲಿ ಮಾಡಿದರೆ ವ್ಯವಹಾರ ಆಗುತ್ತದೆ, ಲಾಭ ಬರುತ್ತದೆ. ಅಂದರೆ ಲಾಭ ಬಹಳ ಮುಖ್ಯ. FDI ಹೂಡಿಕೆಯಲ್ಲಿ ಲಾಭ ಬಹಳ ಮುಖ್ಯ. ಆ ಲಾಭವನ್ನು ನೋಡುವಾಗ ಅವರು ಎರಡು ವಿಷಯಗಳನ್ನು ನೋಡ್ತಾರೆ. ಇತ್ತೀಚಿನ ವರ್ಷಗಳಲ್ಲಿ ಕಳೆದ 5-6 ವರ್ಷಗಳಲ್ಲಿ ಭಾರತದಿಂದ ಸಾಕಷ್ಟು ಜನ ಹಿಂದೆ ಹೂಡಿಕೆ ಮಾಡಿದ್ದ ವಿದೇಶಿ ನೇರ ಬಂಡವಾಳ ವಾಪಸ್ ತಗೊಂಡೋಗಿದ್ದಾರೆ. ಕೋಟಿಗಟ್ಟಲೆ ಹಣವನ್ನು ವಾಪಸ್ ತಗೊಂಡಿದ್ದಾರೆ. ಯಾಕೆ ವಾಪಸ್ ತಗೊಂಡೋದ್ರು? ಇನ್ಸೆಕ್ಯೂರಿಟಿ. ಎಲ್ಲಿ ಗಲಾಟೆ ಜಾಸ್ತಿ ಇದೆಯೋ ಅವರು ವ್ಯವಹಾರ ಉದ್ಯಮ ಮಾಡಲಿಕ್ಕಾಗಲ್ಲ. ಅವ್ರು ಯಾವುದೋ ದೇಶದಿಂದ ಇಲ್ಲಿ ಬಂದು ಉದ್ಯಮ ಮಾಡಿ ಇಲ್ಲಿ ಗಲಾಟೆಯಲ್ಲಿ ಸಿಕ್ಕೊಂಡು ಅವರು ನಷ್ಟ ಮಾಡ್ಕೊಳ್ಳೋಕೆ ಅವ್ರಿಗೇನು ಗೊತ್ತಿಲ್ಲ. ಅದಕ್ಕೇನು ಮಾಡಿದ್ದಾರೆ, ಕಳೆದ 5-6 ವರ್ಷಗಳಿಂದ ಕೋಟಿಗಟ್ಟಲೆ ಡಾಲರ್ ವಿದೇಶಿ ಹೂಡಿಕೆ ಭಾರತದಿಂದ ಅವರು ಹೂಡಿದವರು ವಾಪಸ್ ತಗೊಂಡು ನಿಮ್ಮ ದೇಶ ಬೇಡಪ್ಪ ಇದು ಯಾಕಾಯಿತು? ಇದೊಂದು ಪ್ರಶ್ನೆ ಹೇಳ್ತಾರೆ. ಅಂಥ ಸಮಸ್ಯೆಯನ್ನು ಇವಾಗ ಮಹಾರಾಷ್ಟ್ರ ಕೂಡ ಎದುರಿಸ್ತಾ ಇರ್ಬೋದು. ಯಾಕಂತ ಹೇಳಿದ್ರೆ ಮಹಾರಾಷ್ಟ್ರ ಅನ್ನುವಂಥದ್ದು ಬ್ರಿಟಿಷರು ಬಂದಾಗ ಮಹಾನಗರ ಪಾಲಿಕೆಗಳೆಲ್ಲ ಬ್ರಿಟಿಷರು ಬರೋದಕ್ಕಿಂತ ಮುಂಚೆ ಇರಲಿಲ್ಲ. ಅವರು ಬಂದಾಗ 3 ನಗರಗಳನ್ನು ಮುಖ್ಯ, 4ನೇದಾಗಿ ದಿಲ್ಲಿ ಬೆಳೆಸಿದ್ರು. ಅದಕ್ಕಿಂತ ಮುಂಚೆ ಮದ್ರಾಸ್, ಕಲ್ಕತ್ತಾ, ಆಮೇಲೆ ಬಾಂಬೆ ಹುಟ್ಟಿ 250 ವರ್ಷ ಆಗಿದ್ದು ಅಷ್ಟೇ. ಬಾಂಬೆ ನಗರವನ್ನು ಬೆಳೆಸಿದ್ದಾರೆ. ಹಾಗೆ ಬೆಳೆಸುವಾಗ ಬಾಂಬೆಯಲ್ಲಿ ಅಲ್ಲೊಂದು ಕಟ್ಟಿದ್ದಾರೆ, ಗೇಟ್ ವೇ ಆಫ್ ಇಂಡಿಯಾ. ಅಂದರೆ ಭಾರತಕ್ಕೆ ಹೆಬ್ಬಾಗಿಲು. ಎಲ್ಲ ರೀತಿಯಿಂದಲೂ ವಿದೇಶದಿಂದ ಬೇರೆ ಕಡೆನೂ ಬರ್ಲಿಕ್ಕಾಗ್ತದೆ. ಆದರೆ ಅದನ್ನ ಹೆಬ್ಬಾಗಿಲು ಯಾಕೆ ಮಾಡಿಕೊಂಡು, ಆರ್ಥಿಕವಾಗಿ ಹೆಬ್ಬಾಗಿಲು ಮಾಡಿಕೊಂಡು. ಆಮೇಲೆ ಬ್ರಿಟಿಷರೇ ಅಲ್ಲಿಗೆ ಬಾಂಬೆಗೆ ಗುಜರಾತಿಗಳನ್ನ ಉದ್ಯಮಕ್ಕೆ ಕರ್ಕೊಂಡು ಬಂದಿದ್ರು. ಗುಜರಾತಿಗಳು ಬಹಳ ಉದ್ಯಮದಲ್ಲಿ ಮೊದಲಿಂದಲೂ ಬಹಳ ಹಿಂದಿನ ಕಾಲದಿಂದಲೂ ಪ್ರಸಿದ್ಧರು. ಅಲ್ಲಿಯ ಕಚ್ಚಿ ಮುಸ್ಲಿಮರು ಇರ್ಬೋದು, ಗಾಂಧಿ ಜಾತಿಯವರು ಬನಿಯಾಗಳಿರ್ಬೋದು, ಅಥವಾ ನಮ್ಮ ಮೋದಿ ಜಾತಿಯವರು ಮೋದ್ಗಾಂಚಿಯವರು ಇರ್ಬೋದು, ಇವನು ಕೃಷಿಕರಾಗಿರುವಂಥ ಪಟೇಲ್ರು ಇರ್ಬೋದು. ಎಲ್ಲ ವ್ಯಾಪಾರದಲ್ಲಿ ಸ್ವಲ್ಪ ಜೋರಿದ್ದಾರೆ. ಜಗತ್ತಿನ ನಾವು ಹೋದರೆ, ವಿದೇಶಗಳಿಗೆ ಹೋದರೆ, ಅಮೇರಿಕಕ್ಕೆ ಹೋಗಲಿ, ಸೌತ್ ಆಫ್ರಿಕಾ ಹೋಗಲಿ, 2 ಜನ ಮೊದಲು ನಮಗೆ ಸಿಗ್ತಾರೆ. ಒಂದು ಪಂಜಾಬಿಗಳು, ಇನ್ನೊಂದು ಗುಜರಾತಿಗಳು. ಏನಾರು ವ್ಯಾಪಾರ ಮಾಡ್ತಾ ಇರ್ತಾರೆ. ಈಗ ಎಲ್ಲ ಕಡೆಯವರು ಇದ್ದಾರೆ. ಈಗ ಬೆಂಗಳೂರಿನ ಹೋಟ್ಲ್ ಕೂಡ ನಿಮ್ಗೆ ದುಬೈಯಲ್ಲಿ ಸಿಗ್ತದೆ, ಕನ್ನಡ ಊಟ ಅಂತ ಹೇಳ್ಬಿಟ್ಟು ನ್ಯೂಯಾರ್ಕಲ್ಲೂ ಸಿಗ್ತದೆ ಇವಾಗ. ಆದರೆ ಸ್ವಲ್ಪ ದಿನದ ಹಿಂದೆ ಎಲ್ಲ ಪಕ್ಕನೆ ನಮಗೆ ವಿದೇಶಕ್ಕೆ ಹೋದ್ರೆ 2 ಜನ ಸಿಕ್ಕೋದು, ಒಂದು ಪಂಜಾಬಿ, ಒಂದು ಗುಜರಾತಿ. ಅವೆಲ್ಲ ಗಾಂಧೀಜಿಯವರು ಯಾವಾಗ ವಕೀಲಿಗೆ ಕಳಿಸ್ತರು, ಬಾರೆಟ್ಲ ಮಾಡಿದ್ರು ಲಂಡನ್ನಲ್ಲಿ, ಮಾಡಿದಾಗ ಅವರು ನೇರ ಈ ಭಾರತಕ್ಕೆ ಬರಲಿಲ್ಲ. ಅವರು ಸೀದಾ ಸೌತ್ ಆಫ್ರಿಕಾ. ಅವ್ರ ಉದ್ದೇಶ ಇದ್ದಿದ್ದು ಅಲ್ಲಿ ಗುಜರಾತಿಗಳು ತುಂಬ ಜನ ಇದ್ದರು. ಗುಜರಾತಿಗಳು ಬನಿಯಾಗಳಿದ್ರು, ಮತ್ತು ಕಚ್ಚಿ ಮುಸ್ಲಿಮ್ ಇದ್ದರು. ಅವರ ವಕೀಲಿಕೆ ಮಾಡಿ ಸಂಪಾದನೆ, ಅವ್ರು ಹೋಗಿ ಸಂಪಾದನೆ ಮಾಡೋಣ. ಆಮೇಲೆ ಅದು ಬೇರೆ ಆಯಿತು, ಅಲ್ಲಿ ಏನೋ ಗಲಾಟೆ ಆಯಿತು, ಇವರು ಕರಿಯರು ಅಂತ ಗಲಾಟೆ ಮಾಡಿದರು ಹೋರಾಟಗಾರ. ಅದು 2ನೇ ವಿಷಯ. ಹಾಗಾಗಿ ಈ ವಿದೇಶಿ ಬಂಡವಾಳ ಹೂಡಿಕೆ ಏನಿದೆ ಅದು ಒಂದು ಪ್ರದೇಶದ ಅಭಿವೃದ್ಧಿಯಲ್ಲಿ ಅತಿ ಮುಖ್ಯವಾದ ಪಾತ್ರವನ್ನು ವಹಿಸ್ತದೆ. ಮಹಾರಾಷ್ಟ್ರದಲ್ಲಿ ಈಗ ಸ್ವಲ್ಪ ಗಲಾಟೆ ಇರೋದ್ರಿಂದ ಮಹಾರಾಷ್ಟ್ರದ ವಿದೇಶಿ ಬಂಡವಾಳವನ್ನು ವಾಪಸ್ ಪಡೆದವರು ಬೇರೆ ಎಲ್ಲಾದರೂ ಹೂಡಲಿಕ್ಕೆ ಜಾಗ ಇದೆಯಾ ಅಂತ ನೋಡ್ತಾರೆ. ಹಾಗೆ ಅಂದರೆ ಇದೇ ದೇಶದಲ್ಲಿ ಈ ವಿದೇಶಿ ಬಂಡವಾಳ ಹೂಡಿಕೆ ಎಲ್ಲ ಭಾರತದಲ್ಲಿ ಯಾವಾಗ ಶುರುವಾಯಿತು ಅಂತ ಹೇಳಿದ್ರೆ, ಹಿಂದೆ ಇರಲಿಲ್ಲ ಅಂತಲ್ಲ, ಅಧಿಕೃತವಾಗಿ ಕಾನೂನುಬದ್ಧವಾಗಿ. ಹಿಂದೆ ಎಲ್ಲ ಶೇರ್ ತಗೊಳ್ಳೋದು ಅವೆಲ್ಲ ಇತ್ತು. ಶೇರ್ ತಗೊಳ್ಳೋದು ಅಥವಾ ಅನುಮತಿ ತೆಗೆದುಕೊಂಡು ಯಾವುದ್ರಲ್ಲೂ ಬಂಡವಾಳ ಹಾಕೋದು. ಬ್ರಿಟಿಷರಿದ್ದಾಗ ಅವ್ರದ್ದೇ ಕಾನೂನು, ಅದು ಬಿಟ್ಬಿಡಿ. ಸ್ವತಂತ್ರ ಬಂದಮೇಲೆ 1991 ಬಳಿಕ
ನಮ್ಮ ಜನಾರ್ದನ್ ಪೂಜಾರಿ ಅವರು ಆವಾಗ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿ ಆಗಿದ್ದರು. ಆಮೇಲೆ ನರಸಿಂಹರಾವ್ ಅವರು ಪ್ರಧಾನಿಯಾಗಿದ್ದರು. ಮನಮೋಹನ್ ಸಿಂಗ್ ಅವರು ಅರ್ಥಮಂತ್ರಿ ಆಗಿದ್ದರು. ಮನಮೋಹನ್ ಸಿಂಗ್ ಅವರು ಅರ್ಥಮಂತ್ರಿ ಆಗಿದ್ದಾಗ ಇದು ಜಾರಿಗೆ ವಿದೇಶಿ ಬಂಡವಾಳ ನೇರ ಅದಕ್ಕೆ ಕಾನೂನೆಲ್ಲ ಮಾಡಿದರು. ಆವಾಗ 3 ವಿಧಾನಗಳನ್ನು ಅವಾಗ ಜಾರಿಗೆ ತಂದರು ಮನಮೋಹನ್ ಸಿಂಗ್ ಅವರು. ಒಂದು ವಿದೇಶಿ ನೇರ ಬಂಡವಾಳ ಹೂಡಿಕೆಗೆ ಪ್ರೋತ್ಸಾಹ, ಇನ್ನೊಂದು ಜಾಗತೀಕರಣ ಅಂದರೆ ವ್ಯಾಪಾರ ವ್ಯವಹಾರದಲ್ಲಿ ಇದು ಮಾಡಿಕೊಳ್ಳುವಂಥ, ಹಿಂದೆ ಇರಲಿಲ್ಲ ಅಂತಲ್ಲ, ಅದಕ್ಕೊಂದು ಕಾನೂನುಬದ್ಧ ಚೌಕಟ್ಟನ್ನು ನೋಡಿ ಅಭಿವೃದ್ಧಿಗೊಳಿಸುವಂಥ ಇದು. ಆ ನಿಟ್ಟಿನಲ್ಲಿ ಭಾಳ ಇದೆ. ಅದರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದ್ದಾನೆ ಅಂತ ಅದು 3 ಇದೆ. ಒಂದು FDI ಸಂಬಂಧಪಟ್ಟಿದ್ದು, ಇನ್ನೊಂದು ಜಾಗತೀಕರಣ ಇದೆ, ಇನ್ನೊಂದು ಖಾಸಗೀಕರಣ. ಈ 2 ಕೂಡ ಭಾಳ ಉತ್ತಮವಾದ ಜಗತ್ತಿನಲ್ಲಿ ತಪ್ಪಿಸಲಾಗದ್ದು. ವಿದೇಶಿ ಬಂಡವಾಳ ಹೂಡಿಕೆ ನೀನು ಬರಬೇಡ ಅಂತ ಹೇಳುವ ಸ್ಥಿತಿ ಇಲ್ಲ ಇವಾಗ. ಎಲ್ಲ ಬನ್ರಿ ನಮ್ಮಲ್ಲಿ ಹಾಕ್ರಿ ದುಡ್ಡು ಅಂತ ಹೇಳುವವರೇ ಎಲ್ಲ ಕಡೆ ಆಗಿದ್ದಾರೆ. ಅದೇ ರೀತಿ ಜಾಗತೀಕರಣ ಅನ್ನೋದನ್ನು ಇವತ್ತು ತಪ್ಪಿಸಕ್ಕೆ ಸಾಧ್ಯ ಇಲ್ಲ. ಇವತ್ತು ಜನರನ್ನು ಕಟ್ಟಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಎಲ್ಲ ಕಡೆ ಹೋಗ್ಲಿಕ್ಕೆ ಅವಕಾಶ ಇದ್ದರೆ ಎಲ್ಲ ಕಡೆ ಹೋಗ್ಲಿಕ್ಕೆ ಸಿದ್ಧವಾಗಿದ್ದಾರೆ. ಅದು ಸಾಧ್ಯ ಇಲ್ಲ. ಖಾಸಗೀಕರಣ ಅನ್ನೋದು ಮಾತ್ರ ಸ್ವಲ್ಪ ಜನಸಾಮಾನ್ಯರಿಗೆ ಭಾರತದಂಥ ದೇಶಗಳಲ್ಲೇ ಸ್ವಲ್ಪ ತೊಂದರೆದಾಯಕ. ಬೇರೆ ದೇಶಗಳಲ್ಲಿ ಅದೆಲ್ಲ ಒಂದು ಲೆಕ್ಕನಿಲ್ಲ. ಅವರು ಅಲ್ಲಿ ಖಾಸಗಿ ಇದ್ರೂ ಅಷ್ಟೇ ಕೊಡ್ತಾರೆ, ಸರ್ಕಾರ ಇದ್ರೂ ಅಷ್ಟೇ ಅನುಕೂಲಗಳು ಮಾಡಿಕೊಡ್ತಾರೆ. ಆದರೆ ಭಾರತದಲ್ಲಿ ಏನಂದರೆ ಖಾಸಗಿ ಅಂದರೆ 3 ಕಾಸು, ಸರ್ಕಾರಿ ಅಂದರೆ 6-7 ಕಾಸು ಅದು. ಹಾಗಾಗಿ ಖಾಸಗೀಕರಣಕ್ಕೆ ಸ್ವಲ್ಪ ತೊಂದರೆ ಆಗಿದೆ. ಆ ಖಾಸಗೀಕರಣದಿಂದ ತೊಂದರೆ ಆಗಿದ್ರೂ ಕೂಡ FDI ಅನ್ನುವಂಥದ್ದು ಒಂದು ದೇಶದ ಆರೋಗ್ಯವನ್ನು ನಿರ್ಧರಿಸುವಂಥದ್ದು. ಆರೋಗ್ಯ ಅಂತ ಹೇಳಿದ್ರೆ ಕೆಲವಿದೆ. ನಿಮ್ಮ ದೈಹಿಕ ಆರೋಗ್ಯ ಒಂದು, ಹಣಕಾಸಿನ ಆರೋಗ್ಯ ಒಂದು. ನಿಮ್ಮ ಆರೋಗ್ಯ ಚೆನ್ನಾಗಿದೆ, ಕಿಸೆಯಲ್ಲಿ ಕಾಸಿಲ್ಲ ಅಂದ್ರೆ ನಿಮ್ಮ ಹಣಕಾಸಿನ ಆರೋಗ್ಯ ಚೆನ್ನಾಗಿಲ್ಲ. ಹಾಗಾಗಿ ದೇಶದ ಹಣಕಾಸು ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ FDI ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ಕರ್ನಾಟಕ ಯಶಸ್ವಿಯಾಗಿದೆ. ಈ ಯಶಸ್ಸು ನಿರಂತರ ಆಗಿರ್ಬೇಕು, ಯಾಕಂದ್ರೆ ಅದು ಚೇಂಜ್ ಆಗೋದಿಲ್ಲ ಅಂತೇನಿಲ್ಲ. ನಿರಂತರವಾಗಿರಲಿ ಅಂತ ಬಯಸೋಣ. ಮುಂದಿನ ಸುದ್ದಿಗೆ ಹೋಗೋಣ. ನಮ್ಮ ಮುಂದಿನ ಸುದ್ದಿಯ ಮುಖ್ಯಾಂಶ, ದೇಶದ ಹಣದ ಮೂಟೆಯ ಮಂತ್ರಿಗಳು. ಶಿವಕುಮಾರ್ರಿಗೆ 2ನೇ ಸ್ಥಾನ. ಕ್ರಿಮಿನಲ್ ಜನಪ್ರತಿನಿಧಿಗಳಲ್ಲಿ ಬಿಜೆಪಿ ಫಸ್ಟ್. ಇದರ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ಇನ್ನು ಅತಿ ಸಿರಿವಂತ ಜನಪ್ರತಿನಿಧಿಗಳ ಪಟ್ಟಿಯಲ್ಲಿ ಕೂಡ ಒಟ್ಟಾರೆ ಬಿಜೆಪಿ ಮುಂದಿದ್ದರೂ ತೆಲುಗು ದೇಶಂನವರು ಮತ್ತು ಕರ್ನಾಟಕದ ಉಪಮುಖ್ಯಮಂತ್ರಿಗಳು ಮುಂಚೂಣಿಯಲ್ಲಿ ಇದ್ದಾರೆ. 5 ಸಿರಿವಂತ ಜನಪ್ರತಿನಿಧಿ ಮಂತ್ರಿಗಳು ಎಂದರೆ ಕೇಂದ್ರ ಮಂತ್ರಿ ಟಿಡಿಪಿಯ ಚಂದ್ರಶೇಖರ ಪೆಮ್ಮಸಾನಿ 5,705 ಕೋಟಿ ರೂಪಾಯಿ, ಕರ್ನಾಟಕದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ 1,413 ಕೋಟಿ, ಆಂಧ್ರ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು 971 ಕೋಟಿ, ಟಿಡಿಪಿಯ ನಾರಾಯಣ ಪೊಂಗೂರು 824 ಕೋಟಿ, ಕಾಂಗ್ರೆಸ್ನ ಸುರೇಶ್ BS 648 ಕೋಟಿ ರೂಪಾಯಿ. ಪ್ರಕರಣಗಳನ್ನು ಎದುರಿಸುತ್ತಿರುವ ಜನಪ್ರತಿನಿಧಿಗಳಲ್ಲಿ ಬಿಜೆಪಿ 336, ಕಾಂಗ್ರೆಸ್ 61, AITC 40, DMK 31, TDP 23, AAP 16, JDU 14, ಶಿವಸೇನೆ 13 ಮಂದಿ ಇದ್ದಾರೆ. ತೀವ್ರ ಕ್ರಿಮಿನಲ್ ಪ್ರಕರಣ ಎದುರಿಸುತ್ತಿರುವ ಜನಪ್ರತಿನಿಧಿಗಳಲ್ಲಿ ಕೂಡ ಬಿಜೆಪಿ ಮುಂದಿದ್ದು ಅವರ ಸಂಖ್ಯೆ 136 ಮಂದಿ ಇದ್ದಾರೆ. ಬ್ಯೂರೋ ರಿಪೋರ್ಟ್, ಫಿಫೋ ನ್ಯೂಸ್, ದಿಲ್ಲಿ. ಎಸ್ ಸರ್, ಈಗ ಇನ್ನು ಅತಿ ಸೇರಿರುವಂಥ ಜನಪ್ರತಿನಿಧಿಗಳ ಪಟ್ಟಿಯಲ್ಲಿ ಕೂಡ ಒಟ್ಟಾರೆ ಬಿಜೆಪಿ ಮುಂದಿದ್ದರು, ತೆಲುಗು ದೇಶಂನವರು ಮತ್ತು ಕರ್ನಾಟಕದ ಉಪಮುಖ್ಯಮಂತ್ರಿಗಳು ಮುಂಚೂಣಿಯಲ್ಲಿದ್ದಾರೆ. ಸರ್, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಹಣ ಅನ್ನುವಂಥದ್ದು ಒಂದು ಸಂಪಾದನೆಯ ದಾರಿಯಿಂದ ಗಳಿಸುವಂಥದ್ದು. ಸಂಪಾದನೆ ಹೇಗೆ ಮಾಡಿದರು ಆ ಪ್ರಶ್ನೆ ಬಂದಾಗ ಕೆಲವರಿಗೆ ಕಸಿವಿಸಿ ಆಗ್ತದೆ. ಸಂಪಾದನೆ ಪ್ರತಿಯೊಬ್ಬ ಮನುಷ್ಯನು ಕೂಡ ಸಂಪಾದನೆ ಮಾಡಬೇಕು. ಗಾಂಧೀಜಿಯವರು ಒಂದು ಮಾತು ಹೇಳ್ತಾರೆ, ಈ ಪ್ರಕೃತಿ ನಿನಗೆ ಏನೇನು ಬೇಕೋ ಅದನ್ನೆಲ್ಲ ಕೊಡುವಷ್ಟು ಸಮೃದ್ಧವಾಗಿದೆ, ಆದರೆ ನಿನ್ನ ದುರಾಶೆಯನ್ನು ಪೂರೈಸುವಷ್ಟು ಸಮೃದ್ಧ ಅಲ್ಲ ಅದು. ಅಂದರೆ ಇಂದಿನ ಮನುಷ್ಯನು ಎಷ್ಟು ದುರಾಶೆಗೆ ಒಳಪಟ್ಟಿರ್ತಾನೆ, ಅವನ ಆಶೆಗಳನ್ನು ಪೂರೈಸುವಂಥ ಶಕ್ತಿ ಪ್ರಕೃತಿಗೆ ಇಲ್ಲ ಅನ್ನುವಂಥ ಮಾತನ್ನು ಭಾಳ 89 ವರ್ಷಗಳ ಹಿಂದೆನೇ ಗಾಂಧೀಜಿಯವರು ಹೇಳಿದರು. ಅದು ಭಾಳ ಮನನೀಯವಾದ ಮಾತು. ಯಾಕಂತೇಳಿದರೆ, ನಿಮ್ಮ ಒಬ್ಬ ಮಗು ಶಾಲೆಗೆ ಹೋಗ್ತದಂದರೆ ಅವನಿಗೆ ಒಂದು ಚಾಕ್ಲೇಟ್ ತಿನ್ನೋದಕ್ಕೆ 1 ರೂಪಾಯಿ ಕೊಡೋದು ಒಂದು ದೊಡ್ಡ ವಿಷಯ ಅಲ್ಲ, ಅಥವಾ ಒಂದು 5 ರೂಪಾಯಿ ಬಿಸ್ಕತ್ ತಿನ್ನಂತ ಕೊಡೋದೊಂದು.
ಶಾಲೆಗೆ ಹೋಗೋ ಹುಡುಗನಿಗೆ 50 ರೂಪಾಯಿ ಪಾಕೆಟ್ ಮನಿ ದಿನ ಬೇಕು ಅಂತ ಹೇಳಿದ್ರೇನು ಅದು ದುರಾಶೆ. ಅಥವಾ ಅಪ್ಪ ಕೊಟ್ಟ ಅಂತ ಹೇಳಿದ್ರೆ ಅಪ್ಪ ಅಮ್ಮ ಅವರಿಗೂ ಎಲ್ಲ ಕಳ್ಳ ಹಣ ಬಂದಿದೆ ಅಂತ ಲೆಕ್ಕ. ಹಾಗಾಗಬಾರ್ದು. ಆದರೆ ಕೂಡ ಜನಪ್ರತಿನಿಧಿಗಳಿಗೆ ಕೆಲವು ನಿಯಮಾವಳಿಗಳಿರ್ತವೆ. ನಿಯಮಾವಳಿಗಳಲ್ಲಿ ಹಣ ಮಾಡಬಾರ್ದು ಅಂತ ನಿಯಮಾವಳಿ ಇಲ್ಲ. ಹಣ ಮಾಡಬಾರ್ದು ಅಂತ ನಿಯಮಾವಳಿ ಇಲ್ಲದೆ ಇರೋದ್ರಿಂದ ಎಲ್ಲರೂ ಹಣ ಮಾಡ್ತಾರೆ. ಹಣ ಹೇಗೆ ಮಾಡ್ತಾರೆ ಅನ್ನೋದಕ್ಕೆ ನಾನಾ ವಿಚಾರಣೆಗಳು, ಕೋರ್ಟ್ಗಳ ಅಲೆದಾಟಗಳೆಲ್ಲ ಇದ್ದೇ ಇರ್ತವೆ. ನಾವು ವಿಚಾರಣೆ ಮಾಡಿದರೆ ಏನಾಗೋದಿಲ್ಲ ಅದು. ಹಾಗಾಗಿ ಅವ್ರು ಮಾಡ್ಕೊತಾರೆ, ಕೋರ್ಟ್ನವ್ರು ನೋಡ್ಕೊತಾರೆ. ಈಗ ಅತಿ ಮುಖ್ಯವಾಗಿ ಆಗಿರೋದ್ರಿಂದ ಭಾಳ ಹಿಂದೆ ಕೂಡ ಸಿರಿವಂತರು ಅಥವಾ ಸಿರಿವಂತರು ಭಾರತದಲ್ಲಿ ಮಾತ್ರ ಆಗೋದಲ್ಲ, ಬೇರೆ ದೇಶಗಳಲ್ಲೂ ಜನಪ್ರತಿನಿಧಿಗಳಾಗ್ತಾರೆ. ಜನಪ್ರತಿನಿಧಿಗಳು ದುಡ್ಡು ಮಾಡಬಾರ್ದು ಅಂತ ಹೇಗಿಲ್ಲೋ ದುಡ್ಡಿರೋನು ಜನಪ್ರತಿನಿಧಿಗಾರು ಆಗಬಾರ್ದು ಅಂತಿಲ್ಲ. ಅಷ್ಟೇ ಅಲ್ಲ, ಕೆಲವರು ಹೇಗೆ ಮಾಡ್ತಾರಂತ ಕೇಳಿದರೆ ಭಾಳ ಕಷ್ಟ. ಇವಾಗ ನಮ್ಮ ಡೊನಾಲ್ಡ್ ಟ್ರಂಪ್ ಅವರು ಇವಾಗ ಅಮೆರಿಕದ ಅಧ್ಯಕ್ಷರಾಗಿದ್ದಾರೆ. ಅವರ ಅಜ್ಜ ಬಂದು ಜರ್ಮನಿಯಿಂದ ಕಿತಾಪತಿ ಮಾಡ್ಕೊಂಡು ಓಡಿ ಬಂದಿದ್ರು ಅಮೆರಿಕಕ್ಕೆ. ಬಂದ ಮೇಲೆ ರಸ್ತೆ ಬದಿಯಲ್ಲಿ ಡಾಬಾದಂಥವೆಲ್ಲ ಶುರು ಮಾಡಿ ಇವಾಗ ಅವರ ಉದ್ಯಮ ಎಲ್ಲಿವರೆಗಿದೆ? ಬೆಂಗಳೂರಿನಲ್ಲೂ ಇದೆ ಅವರದ್ದು. ಡೊನಾಲ್ಡ್ ಟ್ರಂಪ್ನ ಉದ್ಯಮ ಬೆಂಗಳೂರಲ್ಲಿ ಕೂಡ ಇದೆ. ಅದು ಒಂಥರದ ಎಫ್ಡಿ. ಹಾಗಾಗಿ ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. ಪಾಕಿಸ್ತಾನದಲ್ಲಿ ಇದೆ. ಇಡೀ ಜಗತ್ತಿನಲ್ಲಿ ಅವರ ಉದ್ಯಮ ಇದೆ. ಹೋಟೆಲ್ ಇದೆ, ಟ್ರಾವೆಲಿಂಗ್ ಇದೆ, ಮಾಧ್ಯಮದಲ್ಲಿ ದುಡ್ಡು ಹಾಕಿದ್ದಾರೆ, ಅವ್ರು ಹಾಕಿದ್ದಾರೆ. ಅದೇ ರೀತಿ ನಮ್ಮ ದೇಶದ ಮೊನ್ನೆ ತಾನೇ ಒಂದು 3 ತಿಂಗಳಿಂದ ಸತ್ತೋದ್ರು ಸ್ವರಾಜ್ ಪಾಲ್ ಅಂತ, ಅವರು ಭಾರತದವರು. ಅವ್ರು ಏನು ಮಾಡಿದ್ರು, ಅವರ ಮಗಳಿಗೆ ಸ್ವಲ್ಪ ಕಾಯಿಲೆ ಇತ್ತು. ಅದಕ್ಕೆ ಆವಾಗೆಲ್ಲ ಭಾರತದ ಈ ರೀತಿಯ ಸ್ವಾತಂತ್ರ್ಯ ಹುಟ್ಟಿಸುವ ಸಂದರ್ಭದಲ್ಲಿ ಲಂಡನ್ನಿಗೆ ಚಿಕಿತ್ಸೆಗೆ ಹೋದ್ರು. ಚಿಕಿತ್ಸೆಗೆ ಹೋದವರು ಅಲ್ಲಿ ಒಂದು ಸಣ್ಣ ಮಗಳಿಗೆ ಚಿಕಿತ್ಸೆ ನಡೀತಾ ಇದ್ದಾಗೇ ಒಂದು ಸಣ್ಣ ಅಂಗಡಿ ಹಾಕಿದ್ರು. ಅವರು ದೊಡ್ಡ ಉದ್ಯಮಿಯಾಗಿ ದೊಡ್ಡ ಕೋಟ್ಯಾಧೀಶರಾಗಿಬಿಟ್ಟು ಅಲ್ಲಿ ಲಾರ್ಡ್ ಸಭೆ ಅಂತ, ಕಾಮನ್ ಸಭೆ ಅಂತ ಹೇಳಿದ್ರೆ ಕೆಳಮನೆ ಲೋಕಸಭೆ ಥರ, ಲಾರ್ಡ್ ಸಭೆ ಅಂತ ಹೇಳಿದ್ರು ನಮ್ಮ ರಾಜ್ಯಸಭೆ ಇದ್ದಂತ. ಲಾರ್ಡ್ಸ್ಗಳು ದೊಡ್ಡ ದೊಡ್ಡವರಿಗೆ ನೇಮಕ ಮಾಡಿ ಇವ್ರನ್ನ ಅದಕ್ಕೆ ನೇಮಕ ಮಾಡಿದರು. ಸ್ವರಾಜ್ ಪಾಲ್ಗೆ ಒಂದು 3 ತಿಂಗಳಿಂದ ಸತ್ತಿದ್ದರು. ಹೀಗಾಗಿ ಎಲ್ಲ ದೇಶಗಳಲ್ಲಿ ಇಂಥದ್ದಿರ್ತದೆ, ಭಾರತದಲ್ಲಿ ಕೂಡ ಇರ್ತದೆ. ಆದರೆ ಒಂದು 10 ವರ್ಷದಿಂದ ಆಗಿರುವಂಥ ಅತಿ ಮುಖ್ಯ ತೊಂದರೆ ಅಂತ ಹೇಳಿದ್ರೆ, ಹಿಂದೆ ಕಳ್ಳರಲ್ಲಿರುವಂಥ ರಾಜ್ಯಗಳಲ್ಲೇ ಕಳ್ಳರಿದ್ರು, ರಾಜ್ಯಗಳಲ್ಲೇ ದುಷ್ಟರಿದ್ರು, ಜನಪ್ರತಿನಿಧಿಗಳಲ್ಲಿ ದುಷ್ಟರು ಕಳ್ಳರು ಎಲ್ಲ ಇದ್ದೇ ಇರ್ತಾರೆ. ಆದರೆ 10 ವರ್ಷದಿಂದ ಕ್ರಿಮಿನಲ್ಗಳು ಶಾಸಕರಾಗುವುದು, ಸಂಸದರಾಗುವುದು ಹೆಚ್ಚಾಗುವುದು ಅಂತ ಅಂಕಿ ಸಂಖ್ಯೆ ನೋಡಿದರೆ ಗೊತ್ತಾಗ್ತದೆ. ಹಿಂದೆ ಎಲ್ಲ ಒಬ್ಬರು ಇಬ್ಬರು ಇರ್ತಾ ಇದ್ರು. ಇವಾಗ ಕೇಸ್ ಇಲ್ದಿದ್ದವ್ರು ಇದ್ರೆ ಅದೊಂದು ಆಶ್ಚರ್ಯ. ನೀವು ಸಂಸದರ ಕೇಸ್ ಇಲ್ವಾ ನಿಮ್ಮ ಮೇಲೆ? ಆಶ್ಚರ್ಯ ಆಗಿದೆಯಲ್ಲ. ನೀವು ಶಾಸಕರ ನಿಮ್ಮೆಲ್ಲ ಕೇಸ್ ಇಲ್ಲ ಅಂದ್ರೆ ಆಶ್ಚರ್ಯ ಆಗುತ್ತೆ. ಆ ಥರ ಸ್ಥಿತಿ ಇವಾಗ ಬಂದಿದೆ. ಅಂದರೆ ಹೆಚ್ಚಿನವ್ರಿಗೆ ಮೇಲೆ ಎಲ್ಲ ಕೇಸ್ ಆಗುವಂಥ ಸ್ಥಿತಿ ಬಂದ್ಬಿಟ್ಟು, ಇನ್ನು ಸ್ವಲ್ಪ ದಿನ ಹೋದ್ಮೇಲೆ ಕೇಸ್ ಇಲ್ದಿದ್ದವನು ಜನಪ್ರತಿನಿಧಿ ಆಗುವಂತಿಲ್ಲ, ಪ್ರಕರಣ ಇಲ್ದಿರೋ ಜನಪ್ರತಿನಿಧಿ ಆಗಲಿಕ್ಕಿಲ್ಲ. ಆ ಥರ ರೂಲ್ಸ್ ಬಂದರೂ ಬರ್ಬೋದು. ಈಗ ಇರುವಂಥ ಅತಿ ಮುಖ್ಯ 10 ವರ್ಷದ ಈಚೆಗೆ ಇದು ಜಾಸ್ತಿ ಆಗಿದೆ ಅನ್ನುವಾಗ ನಮ್ಗೆ ಅನಿವಾರ್ಯವಾಗಿ BJP ಹೆಸರನ್ನು ಹೇಳಲೇಬೇಕಾಗ್ತದೆ. ಕಾಂಗ್ರೆಸ್ನಲ್ಲೂ ದುಷ್ಟರಿದ್ರು, ಕಾಂಗ್ರೆಸ್ನಲ್ಲೂ ಕೇಸ್ನವರಿದ್ರು, JDSನಲ್ಲೂ ಇದ್ರು, ಬೇರೆ ಬೇರೆ ಪಕ್ಷಗಳಲ್ಲಿ ಇದ್ರು. ಆದರೆ BJPಯಲ್ಲಿ ಸಂಖ್ಯೆ ಜಾಸ್ತಿ ಇದೆ. ಆದರೆ ದುಡ್ಡು ಅಂತ ಹೇಳುವಾಗ ನಮಗೆ ತೆಲುಗು ದೇಶಂನವರು 5,000 ಕೋಟಿ ಕೂಡ ಒಬ್ಬ ಇದ್ದಾನೆ, ಸೆಂಟ್ರಲ್ ಮಿನಿಸ್ಟ್ರಿ, ಇವಾಗ ಮೋದಿ ಅವರ ಸಂಪುಟದಲ್ಲಿ ಮಂತ್ರಿ ಆಗಿದೆ. ಯಾಕಂದರೆ ತೆಲುಗು ದೇಶಂ NDA ಭಾಗ್ಯವಾಗಿದೆ. ಇವಾಗ ಕೇಂದ್ರದಲ್ಲಿ ಏನು ಸರ್ಕಾರ ಇದೆ, ಯೂನಿಯನ್ ಗೌರ್ಮೆಂಟ್, ಒಕ್ಕೂಟ ಸರ್ಕಾರ ಅಂತ. ಆಸ್ ಪರ್ ಅವರ್ ಕಾನ್ಸ್ಟಿಟ್ಯೂಷನ್ ಇಟ್ ಇಸ್ ಮೆನ್ಷನ್ಡ್ ಆಸ್ ಯೂನಿಯನ್ ಗೌರ್ಮೆಂಟ್, ನಾಟ್ ಸೆಂಟ್ರಲ್ ಗೌರ್ಮೆಂಟ್. ಅಂದರೆ ಅದನ್ನು ಒಕ್ಕೂಟ ಸರ್ಕಾರ ಅಂತ ಹೇಳಬೇಕಂತೂ ಕೇಂದ್ರ ಸರ್ಕಾರ ಅಂತ ಹೇಳಂಗಿಲ್ಲ. ಆದರೆ ನಮಗೆಲ್ಲ ಬರೆದು ರೂಢಿ ಮಾಡಿಬಿಟ್ಟಿದ್ರು ಕೇಂದ್ರ ಸರ್ಕಾರ ಅಂತ. ಇಟ್ ಈಸ್ ಆ್ಯಕ್ಚುಲಿ ನಾಟ್ ಸೆಂಟ್ರಲ್ ಗೌರ್ಮೆಂಟ್, ಇಟ್ ಈಸ್ ಯೂನಿಯನ್ ಗೌರ್ಮೆಂಟ್. ಆ ಯೂನಿಯನ್ ಗೌರ್ಮೆಂಟ್ನಲ್ಲಿ BJP ಸರ್ಕಾರ ಏನಿದೆ, BJP ನಾಟ್ ಹ್ಯಾವ್ ದ ಮೆಜಾರಿಟಿ ಇನ್ ಲೋಕಸಭಾ. ಸೊ ಇಟ್ ಹ್ಯಾವ್ ಸಮ್
ಕಲೂಷನ್ ಮೈತ್ರಿಕೂಟಗಳನ್ನು ಹೊಂದಿದೆ. ಅದರಲ್ಲಿ TDP ಕೂಡ ಮಂತ್ರಿ ಆದರೆ ಈ ಮನುಷ್ಯನು ಕೂಡ ಮಂತ್ರಿ ಆಗಿಬಿಟ್ಟು ಅಲ್ಲಿ 5,000 ಕೋಟಿ. ಆದರೆ ಮುಖ್ಯಮಂತ್ರಿ ಕೂಡ 3ನೇ ಸ್ಥಾನದಲ್ಲಿದ್ದಾರೆ. 2ನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕದ DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಿದ್ದಾರೆ. ಅವರು ಕೂಡ ಕೋರ್ಟಿಗೆಲ್ಲ ಓಡಾಡ್ತಾ ಇದ್ದಾರೆ. ಅದು ನಾವು ಅವ್ರು ಕೋರ್ಟ್ ನೋಡ್ಕೊಳ್ತಾರೆ, ನಾವೇನು ನೋಡ್ಕೊಳ್ಳಂಗಿಲ್ಲ. ಕ್ರಿಮಿನಲ್ಗಳ ವಿಷಯ ಬಂದಾಗ ಸುಮಾರು 300ಕ್ಕೂ ಹೆಚ್ಚು ಜನ BJPಯಲ್ಲಿ ಇದ್ದಾರೆ ಅನ್ನುವಂಥದ್ದು ಸ್ವಲ್ಪ ಆಲೋಚನೆ ಮಾಡಬೇಕಾದ ವಿಷಯ. ಅದರಲ್ಲೂ 60ರಷ್ಟು ಜನ ತುಂಬ ಅತಿ ಕ್ರೂರವಾದ ಕ್ರಿಮಿನಲ್ ಪ್ರಕರಣಗಳನ್ನು ಎದುರಿಸ್ತಾ ಇದ್ದಾರೆ ಅನ್ನುವಂಥದ್ದು ಈ ಮತದಾರ ಆಲೋಚನೆ ಮತದಾರನ ಹಕ್ಕು ಏನು ಮತದಾರನ ಹಕ್ಕು? ಮತದಾರನ ಹಕ್ಕು ಏನಂತ ಹೇಳಿದ್ರೆ, ಜನಪ್ರತಿನಿಧಿಯನ್ನು ಚುನಾವಣೆಯಲ್ಲಿ ಮನೆಗೆ ಹೋಗಯ್ಯ ಅಂತ ಕಳಿಸುವಂಥ ಹಕ್ಕು ಅವನಿಗಿರೋದು. ಆದರೆ ನಾವು ಕಳಿಸೋದಿಲ್ಲ. ನೀನು ಕ್ರಿಮಿನಲ್ ಇರಯ್ಯ, ಇನ್ನೊಂದು ಸ್ವಲ್ಪ ದಿವಸ ಇರು ಅಂತೇಳ್ಬಿಟ್ಟು ಓಟ್ ಹಾಕ್ಬಿಟ್ಟು ಕಳಿಸ್ತೀವಿ. ಅದು ಬದಲಾಗಲಿ ಅಂತ ಹೇಳ್ತಾ ಅದಕ್ಕೆ ಹೋಗುವ. ಎಸ್, ನೋಡಿದ್ರಲ್ವ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಮ್ಮ ಸುದ್ದಿಗೊಂದು ಗುದ್ದುವಿನ ಸುದ್ದಿ. ಮುಂದೆ ಇನ್ನಷ್ಟು ಸುದ್ದಿನ ನಾವು ನಿಮಗೋಸ್ಕರ ತಗೊಂಡು ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ V4 ನ್ಯೂಸ್. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest smart. Invest in Mangaluru. The Father Mullah Charitable Institutions, the most modern linear accelerator, only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis, ultrasonic color Doppler, CT scan and MRI machines. The operation theaters are equipped with contemporary equipments, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. The Father Mullah Charitable Institutions.
Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devdas Ganpati Pai Enterprises near New Chitra Talkies, Mangalore. AJ Hospital and Research Center is a leading advanced tertiary healthcare center of India, serving the coastal citizens and spreading good health across the sea line. AJ Hospital and Research Center is a specialized Medicare center providing service to more than 30 major medical disciplines, embracing new technologies to offer high-level healthcare that matches the best in the country. Our technical and medical expertise include foremost services in cadaveric organ retrieval, drug-eluting stent placement, pediatric lab nephrectomy, ambulance services, dermatology, ENT, nephrology and many more. AJ Hospital and Research Center, Kuntikana, Mangaluru. Call 2222 5533. Ideal ice cream, milky way to your heart. Embellished with a variety of fruits and flavored with rich crunch and chips. They treat your taste buds. Ideal ice cream. Vasudeva Stores. Store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru. ನನ್ನ ಬಾಲ್ಯ ಅಮೂಲ್ಯ ನೆನಪುಗಳಿಂದ ತುಂಬಿತ್ತು. ಸಮಯದ ಸವಾಲನ್ನು ಎದುರಿಸಿ ನಿಂತ ಪರಂಪರೆ. ಆಹಾ, ಶೈನಿಂಗ್, ಆದ್ರೆ ಏನೋ ಮಿಸ್ಸಿಂಗ್. ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ.